ಕಾಲಿಗೆ ಭಯ ಆಗಿತ್ತು. ಕಾಲಿಗೆ ಗಾಯ ಆಗುವಾಗ ಇಲ್ಲಿ ಹಿಂದೆ ಸಹ ಭಯ ಆಗಿತ್ತು. ಅಷ್ಟು ಇವಾಗ ನಾನು ಒಬ್ಬ ಹಿಡಿದೆ, ಅಷ್ಟೊತ್ತಿಗೆ ಅದು ಬಿಡಲೇ ಇಲ್ಲ, ತುಂಬ ಇಂಜೆಕ್ಷನ್ ತಗೊಂಡಿದ್ದೆ. ಎಷ್ಟೋ ಸಾರ್ವಜನಿಕರ ಮೇಲೆ, ಎಷ್ಟೋ ಶಾಲಾ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ನನಗೆ ತಿಳಿದ ಮಟ್ಟಿಗೆ ಪುತ್ತೂರು ಟೌನ್ ಒಳಗೆ ಸುಮಾರು 5,000 ಬೀದಿ ನಾಯಿಗಳಿರ್ಬೋದು. ಮಕ್ಕಳನ್ನು ಶಾಲೆ ಕಳಿಸ್ಲಿಕ್ಕೆ ಗೊತ್ತಿಲ್ಲ, ಅಂಗಡಿ ಕಳಿಸ್ಲಿಕ್ಕೆ ಗೊತ್ತಿಲ್ಲ, ಅಥವಾ ದೊಡ್ಡವರಿಗೆ ಸಹ ಒಂದೊಂದು ಸಂದರ್ಭ ನಾಯಿಗಳು ಹಸಿದಿದ್ದಾಗ ಕಚ್ಚುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಈ 6 ನಾಯಿಗಳು ನನ್ನ ಮಗನನ್ನು ಅಟ್ಟಾಡಿಸಿಕೊಂಡು ಬಂತು. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೆಲ್ಲ ಮನುಷ್ಯರು, ಮಾನವೀಯತೆ ಅಯ್ಯೋ ಅನ್ನುವಂತಹ ಫೀಲ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕೆಲವೊಂದಿಷ್ಟು ಜನರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಮಾಡುವಂತಹ ಮನೋಭಾವ ಇರುತ್ತೆ. ಅದರಲ್ಲೂ ಕೂಡ ನಾಯಿಗಳು ಅಂತ ವಿಚಾರ ಬಂದರೆ ಅವುಗಳಿಗೆ ಊಟ ಹಾಕುವಂಥದ್ದು, ಅವುಗಳನ್ನು ಆರೈಕೆ ಮಾಡುವಂಥದ್ದು ಜಾಸ್ತಿಯಾಗಿಯೇ ಇರುತ್ತೆ. ನಾಯಿಗಳಲ್ಲಿ ಕೂಡ ಬೀದಿ ನಾಯಿಗಳು ಅಂತ ಬಂದಾಗ ಪ್ರತಿನಿತ್ಯ ಕೂಡ ಅವುಗಳಿಗೆ ಊಟ ಸಿಗೋದಿಲ್ಲ. ಇಂತಹ ಹೊತ್ತಿನಲ್ಲಿ ನಾವು ಅವುಗಳಿಗೆ ಊಟವನ್ನು ಕೊಡಬೇಕು ಅನ್ನೋವಂಥ ಉದ್ದೇಶದಿಂದಾಗಿ ತಪ್ಪದೆ ಪ್ರತಿನಿತ್ಯ ಕೂಡ ಊಟವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ನಾಯಿಗಳ ಕಾಳಜಿಯನ್ನು ವಹಿಸಿ ನಾವೇ ನಾಯಿಗಳಿಂದ ಕಚ್ಚಿಸಿಕೊಳ್ಳುವಂಥ ಸ್ಥಿತಿ ಅದೆಷ್ಟೋ ಸಂದರ್ಭಗಳಲ್ಲಿ ನಿರ್ಮಾಣ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಎತ್ತ ಕಣ್ಣು ಹಾಯಿಸಿದ್ರೂ ಕೂಡ ನಮಗೆ ಒಂದಾದರೂ ಬೀದಿ ನಾಯಿ ಕಾಣಕ್ಕೆ ಸಿಕ್ಕೇ ಸಿಗುತ್ತೆ. ಬೀದಿ ನಾಯಿಗಳ ಹಾವಳಿ ಅನ್ನೋವಂಥದ್ದು ಹೆಚ್ಚಾಗ್ತಾ ಇದೆ. ಹಿಂದೆಲ್ಲ ಬೀದಿ ನಾಯಿಗಳು ಅವುಗಳ ಪಾಡಿಗೆನೇ ಇರ್ತಾ ಇತ್ತು. ಆದರೆ ಈಗ ಬೀದಿ ನಾಯಿಗಳು ಜನರ ಮೇಲೆ ದಾಳಿ ಮಾಡುವಂತಹ ಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಜನ ಬೀದಿ ನಾಯಿಗಳಿಗೆ ಭಯಪಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬೀದಿ ನಾಯಿಗಳ ವಿಚಾರದಲ್ಲಿ ಸರ್ಕಾರ ಒಂದಿಷ್ಟು ಕಾನೂನುಗಳನ್ನು ಜಾರಿಗೆ ತಂದಿದೆ. ಆದರೆ ಅವುಗಳು ಇಂಪ್ಲಿಮೆಂಟ್ ಆಗಿದೆಯೋ ಇಲ್ಲೋ ಅನ್ನುವಂತಹ ಪ್ರಶ್ನೆಯ ನಡುವೆ ಕೂಡ ಇದೀಗ ಸುಪ್ರೀಂ ಕೋರ್ಟ್ ಮತ್ತೊಂದು ಆದೇಶವನ್ನು ಹೊರಡಿಸಿರುವಂಥದ್ದು, ಬೀದಿ ನಾಯಿಗಳಿಗೆ ಅವುಗಳದ್ದೇ ಆದ ಶೆಲ್ಟರನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಕಾನೂನನ್ನು ತಂದಿದೆ. ಅದರ ಜೊತೆಗೇನೆ ಅವುಗಳಿಗೆ ಊಟ ಹಾಕಬೇಕು ಅಂತ ಇದ್ದರೆ ನಿರ್ದಿಷ್ಟವಾಗಿರುವಂತಹ ಜಾಗದಲ್ಲಿಯೇ ಊಟವನ್ನು ಹಾಕಬೇಕು ಅನ್ನುವಂತಹ ಕಾನೂನನ್ನು ಕೂಡ ಜಾರಿಗೆ ತಂದಿದೆ ಸರ್ಕಾರದ ಈ ಕಾನೂನು. ಇದರ ಬಗ್ಗೆ ಜನ ಏನು ಹೇಳ್ತಾರೆ ಅದನ್ನು ಕೇಳಬೇಕು. ಅದರ ಜೊತೆಗೇನೆ ಶ್ವಾನ ಪ್ರೇಮಿಗಳು ಈ ಒಂದು ಕಾನೂನಿನ ಬಗ್ಗೆ ಏನು ಹೇಳ್ತಾರೆ, ಬೀದಿ ನಾಯಿಗಳ ಹಾವಳಿಯಿಂದ ತತ್ತರಿಸಿರುವಂಥ ಜನ ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಪುತ್ತೂರು ಭಾಗದಲ್ಲಿ ಹಲವಾರು ಕಡೆಗಳಲ್ಲಿ ನಾಯಿ ಇದೆ ಅನ್ನುವಂಥದ್ದು ಗೊತ್ತಿದೆ. ನಾಯಿ ಕಡಿತ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ನಾಯಿ ಕಡಿತಕ್ಕೆ ಒಳಗಾಗಿರುವಂಥವರೇ ಇದ್ದಾರೆ ನಮ್ಮ ಜೊತೆಗೆ, ಮಾತಾಡಿಸ್ಬೇಕು. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸುಷ್ಮಿತಾ. ಓಕೆ, ಏನಾಯಿತು? ನಾನು ಮಗಳು ವಾಕಿಂಗ್ ಹೋಗ್ತಾ ಇದ್ವಿ ಆಮೇಲೆ ದಾರಿಯಲ್ಲಿ ಹೋಗುವಾಗ ಇವಳು ಮಗು ಬಾಟ್ಲಿ ಹಿಡ್ಕೊಂಡಿದ್ಲು ಆಟ ಆಡುವ, ಹೀಗೆ ನೀರಿನ ಬಾಟ್ಲಿ, ಅದು ಹೀಗೆ ಅಲ್ಲಾಡಿಸಿದ್ಲು. ಆಚೆ ಮನೆ ಗೇಟಿಂದ ಒಳಗಿಂದ ಬಂತು ಮರಿ, ತುಂಬ ದೊಡ್ಡ ನಾಯಿ ಅಲ್ಲ. ಅದು ಬಂದು ಒಂದೇ ಸಲ ಹಾರಿತ್ತು. ಹಾರುವಾಗ ಎದುರು ಬರುವಾಗ ನಾನು ಮಗುವನ್ನು ಎತ್ತುಕೊಂಡು ಮಗುವನ್ನು ನೋಡಿ ಅದು ಮತ್ತೆ ಮೇಲೆ ಬರಲಿಕ್ಕೆ ಶುರು ಆಯಿತು. ಆಮೇಲೆ ಕಾಲಿಗೆ ಭಯ ಆಗಿತ್ತು. ಕಾಲಿಗೆ ಗಾಯ ಆಗುವಾಗ ಇಲ್ಲಿ ಹಿಂದೆ ಸಹ ಭಯ ಆಗಿತ್ತು. ಅಷ್ಟು ಇವಾಗ ನಾನು ಒಬ್ಬ ಹಿಡಿದೆ, ಅಷ್ಟೊತ್ತಿಗೆ ಅದು ಬಿಡಲೇ ಇಲ್ಲ. ಆಮೇಲೆ ಇಲ್ಲಿ ಮನೆ ಹತ್ರದವರೊಬ್ಬರು ಸ್ಕೂಟ್ರಲ್ಲಿ ಹೋಗೋರು ಬಂದು ಕುಟ್ಟಿದ್ರು, ಆದರೂ ಬಿಡಲಿಲ್ಲ. ಮತ್ತೆ ಬಿಟ್ಟು ಓಡುವಾಗ ಮತ್ತೆ ಬದಿ ಮನೆ ಆಂಟಿ ಸಹ ಬಂದರು, ಕರ್ಕೊಂಡು ಹೋಗುವಾಗ ಫುಲ್ಲು ಗಾಯ ಆಗಿದೆ. ಮಗು ಹೆದರಿ ಹೋಗಿದ್ದಾಳೆ, ತುಂಬ ಹೋಗಿದ್ದಾಳೆ. ಮತ್ತು ಡಾಕ್ಟ್ರಲ್ಲಿ ಕರ್ಕೊಂಡು ಹೋಗಿದ್ರು, ಅಲ್ಲಿ ಕಟ್ಟೆ ಹತ್ರದವ್ರು ಮನೆಯದವರು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಇಂಜೆಕ್ಷನ್ ತೊಗೊಂಡೆ, ಮತ್ತು ಕಂಟಿನ್ಯೂಸ್ ಇಂಜೆಕ್ಷನ್ ತೊಗೊಂಡಿದ್ದೇನೆ, ತುಂಬ ಇಂಜೆಕ್ಷನ್ ತೊಗೊಂಡಿದ್ದೇನೆ. ಅದಕ್ಕಿಂತ ಮುಂಚೆ ಏನಾದರೂ? ಇಲ್ಲ, ನಾನು ಅದೇ ದಾರಿಯಲ್ಲಿ ಯಾವಾಗಲೂ ಹೋಗ್ತಿದ್ದೆ, ನಾನು ಮಗಳು ಯಾವಾಗಲೂ ಹೋಗ್ತಿದ್ದೆ. ಆದರೆ ಈಗ ಲಾಸ್ಟ್ ಟೈಮಿಂದ ಸ್ವಲ್ಪ ಹೆದರಿಕೆ ಆಗ್ತದೆ ನಾಯಿ ಕಚ್ಚಿದ ಮೇಲೆ ಹೋಗಲಿಕ್ಕೆ. ತುಂಬ ಇದ್ದಾವೆ ನಮ್ಮ ಮನೆ ಹತ್ರಂತೂ, ತುಂಬ ಬರ್ತಾ ಇದ್ದಾವೆ. ಹೀಗೆ ಬಿಟ್ಟರೆ ಕಷ್ಟ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಕಷ್ಟ ಆಗ್ತದೆ ನಮಗೆ. ಏನು ಮನವಿ ಮಾಡ್ತೀರಾ ಅಂತ ನಿಮ್ಮ ನಗರ? ಅದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ನಾನು ಲಾಸ್ಟ್ ಟೈಮ್ ಅವರಿಗೆ ಹೇಳಿದ್ದೇನೆ, ಬಾಲಚಂದ್ರ ಅವರಿಗೆ, ನಗರಸಭೆಯವರು. ಅದಕ್ಕೆ ಆಯಿತು ನೋಡು ಅಂತ ಹೇಳಿದ್ದಾರೆ. ನಾನು ಅವ್ರ ಹತ್ರ ಹೇಳಿ ಬಂದಿದ್ದೇನೆ ಒಂದು ಸಲ, ಹೀಗೆ ಅಲ್ಲಿ ಸಿಕ್ಕುವಾಗ ನಾಯಿ ಕಚ್ಚಿದ ನಂತರ. ಆಯಿತು ನೋಡುವ ಅಂತ ಹೇಳಿದ್ದಾರೆ. ನಿಮ್ಮ ಹೆಲ್ತ್ ಹೇಗಿದೆ? ತೊಂದರೆ ಇಲ್ಲ, ಆದರೆ ಅದರ ನಂತರ ಸ್ವಲ್ಪ ಈಗ ಹೆದರಿಕೆ ಆಗ್ತದೆ, ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಕಚ್ಚಿದ್ದು ನಡೆದ ನಂತರ ಮಗಳು ತುಂಬ ಹೆದರ್ತಾಳೆ ನಾಯಿಯನ್ನು ನೋಡುವಾಗ, ಬೀದಿ ನಾಯಿ ನೋಡುವಾಗ. ಪುತ್ತೂರು ಶಾಸಕರಾಗಿರುವಂಥ ಅಶೋಕ್ ಕುಮಾರ್ ರೈ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ಜನರಿಗೆ ಹಲವು ಸಮಸ್ಯೆಗಳ ಜೊತೆಗೆ ಇದೀಗ ಒಂದು ಆ್ಯಡ್ ಆಗಿರೋದು ಅಂತ ಹೇಳಿದ್ರೆ ನಾಯಿಗಳ ಹಾವಳಿ ಅನ್ನೋವಂಥದ್ದು. ನಾಯಿಗಳ ರಕ್ಷಣೆಯೂ ಆಗಬೇಕು, ಅದರ ಜೊತೆಗೆ ಜನರಿಗೂ ಜಾಗೃತಿ ಮೂಡಿಸುವಂಥ ಕೆಲಸಗಳು ಆಗಬೇಕು ಸರ್. ಇವಾಗ ಸುಪ್ರೀಂ ಕೋರ್ಟ್ ಕೂಡ ಹೊಸ ಆದೇಶವನ್ನು ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಆದೇಶದ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು. ಹಾಗಾಗಿ ಪುತ್ತೂರಿನಲ್ಲಿ ಕೂಡ ಹಲವಾರು ಪ್ರಕರಣಗಳು ದಾಖಲಾಗ್ತಾ ಇದೆ ಸರ್, ಇದರ ಬಗ್ಗೆ? ಬೀದಿ ನಾಯಿಗಳ
ತೊಂದರೆ ಈಗಿನ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಾಗಿದೆ. ಮಕ್ಕಳು ಅವರಷ್ಟಕ್ಕೆ ಹೋಗುವಾಗ ಅವರಿಗೆ ಅಟ್ಯಾಕ್ ಮಾಡುವಂಥದ್ದು, ವಯಸ್ಕರು ಹೋಗುವಾಗ ಅವರಿಗೆ ಅಟ್ಯಾಕ್ ಮಾಡುವಂಥದ್ದು. ಅಂದರೆ ನಾಯಿಗಳ ಪ್ರವೃತ್ತಿ ಅದೇ ರೀತಿ ಇರುವಂಥದ್ದು. ಅದು ಒಂದೊಂದು ನಾಯಿಗಳ ಪ್ರವೃತ್ತಿಯಾಗಿ ಇರ್ತದೆ. ಕೆಲವರಿಗೆ ಅಟ್ಯಾಕ್ ಮಾಡ್ತದೆ, ಕೆಲವು ಓಡ್ತದೆ, ಮತ್ತು ಅದು ಅದರ 4-5 ನಾಯಿಗಳು ಸೇರುವಾಗ ಅದು ಅಟ್ಯಾಕ್ ಮಾಡುವಂಥ ಅದರ ಗುಣ ಅದನ್ನು ಮಾಡ್ತದೆ. ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ, ನಗರಸಭೆ ವ್ಯಾಪ್ತಿಯಲ್ಲಿ, ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ, ಕಾರ್ಪೊರೇಷನ್ ಭಾಗದಲ್ಲಿ ನಾಯಿಗಳನ್ನು ಹಿಡಿದು ಕೊಳ್ತಾಯಿದ್ರು. ಒಂದು ರಿಂಗ್ ಬಿಸಾಕಿ ಯಾವುದೆಲ್ಲ ಬೀದಿ ನಾಯಿಗಳಿದ್ದಾವೆ ಅದನ್ನು ಕಾಂಟ್ರಾಕ್ಟ್ ಮೂಲಕ ಸರ್ಕಾರನೇ ಕಾಂಟ್ರಾಕ್ಟ್ ಕೊಡೋ ಮುಖಾಂತರ ಅದಕ್ಕೆ ಇಂಜೆಕ್ಷನ್ ಕೊಡೋ ಮುಖಾಂತರ ಅದನ್ನು ಕೊಲ್ತಾಯಿದ್ರು. ನಾವು ಸಾಕುವ ನಾಯಿ ಆದರೆ ಅದಕ್ಕೆ ಅದರ ಗಂಟಲಿಗೆ ಒಂದು ಬೆಲ್ಟನ್ನು ಹಾಕಬೇಕು. ಆದರೆ ಅದು ಸಾಕುವ ನಾಯಿ ಅಂತ ಅರ್ಥ. ಅದು ಯಾವುದೂ ಇಲ್ಲ, ಅದು ಬೀದಿಯಲ್ಲಿ ಸುತ್ತಾಡ್ತಾ ಇದ್ದರೆ ಅದನ್ನು ಹಿಡಿದು ಕೊಳ್ಳುವಂಥ ಕೆಲಸಗಳು ಆಗ್ತಿತ್ತು, ಕಂಟ್ರೋಲ್ ಆಗ್ತಿತ್ತು. ಆನಂತರ ಪ್ರಾಣಿ ದಯಾ ಸಂಘ, ನಾಯಿಯ ಬಗ್ಗೆ ಕಾಳಜಿ ಇರುವವರು ಒಂದಷ್ಟು ಜನ, ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು, ಮತ್ತು ಸಾಮಾಜಿಕ ನ್ಯಾಯ. ನಾಯಿಯನ್ನು ಕೊಲ್ಲಬಾರ್ದು, ಅದಕ್ಕೂ ಬದುಕುವ ಹಕ್ಕಿದೆ. ಮನುಷ್ಯನಿಗೆ ಬಾಯಿ ಬರ್ತದೆ, ಪ್ರಾಣಿಗೆ ಬಾಯಿ ಬರುವುದಿಲ್ಲ. ಅದು ಹೇಗೆ ಹೇಳ್ತದೆ ನಾನು ಅದು ಬೇಕು ಇದು ಬೇಕು, ಅದಕ್ಕೆ ಹೇಳಲಿಕ್ಕೆ ಗೊತ್ತಿಲ್ಲ. ಹಸಿವಾದಾಗ ಅಟ್ಯಾಕ್ ಮಾಡ್ತದೆ, ಬುದ್ಧಿ ಇಲ್ಲ, ಮನುಷ್ಯನಷ್ಟು ಬುದ್ಧಿ ಅದಕ್ಕಿಲ್ಲ, ಬಾಯಿ ಬರುವುದಿಲ್ಲ. ಅದಕ್ಕೆ ಮನಸ್ಸಿಗೆ ಬಂದಾಗ ಅದು ಮಾಡ್ತದೆ. ನಾವು ಬುದ್ಧಿ ಇದೆ, ನಾವು ಮನುಷ್ಯರಿದ್ದೇವೆ, ನಮಗೆ ಬಾಯಿ ಬರ್ತದೆ, ನಾವು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ವಿಚಾರ ನಾವು ಗಣನೆಗೆ ತಗೊಳ್ಬೇಕು. ಈಗ ಸುಪ್ರೀಂ ಕೋರ್ಟ್ ಹೊಸ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಅದರಲ್ಲಿ ಅಲ್ಲಲ್ಲಿ ಕ್ಯಾಟಲ್ ಥರ ಮಾಡಬೇಕು. ಅದಕ್ಕೆ ಒಂದು ನಾಯಿಗಳಿಗೆ ಒಂದು ಜಾಗವನ್ನು, ನಗರಸಭೆ ವ್ಯಾಪ್ತಿಯಲ್ಲಿ ನಾಯಿಗೆ ಒಂದು ಜಾಗವನ್ನು ಗುರುತಿಸಿ ಎಲ್ಲಿ ಯಾವುದೆಲ್ಲ ಈ ಬೀದಿ ನಾಯಿಗಳಿದೆ ಅದನ್ನಲ್ಲಿ ತಂದು ಹಾಕಬೇಕು. ನಗರಸಭೆ ಅದಕ್ಕೆ ಫುಡ್ಡನ್ನು ಹಾಕಬೇಕು. ಅಲ್ಲ, ಪಟ್ಟಣ ಅಲ್ಲಿ ಯಾವ ವ್ಯಾಪ್ತಿಗೆ ಬರ್ತದೆ ಅವರಿಗೆ ಫುಡ್ಡನ್ನು ವ್ಯವಸ್ಥೆ ಮಾಡಬೇಕು. ಹಾಗೆ ಕ್ಯಾಟಲ್ಸ್, ಹಸು, ಈ ಬೀದಿಯಲ್ಲಿ ತಿರುಗುವಂಥ ಹಸುಗಳಿರ್ತದೆ. ಮತ್ತು ಅವ ಕದ್ದುಕೊಂಡು ಹೋದ, ಇವ ಕದ್ದುಕೊಂಡು ಹೋದ. ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೀದಿಗೆ ಬಿಟ್ಟು ಬಿಡ್ತಾರೆ. ಅದು ಬೀದಿಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗುವಂಥದ್ದು, ಮತ್ತು ಅವರಿಗೆ ಸಾರ್ವಜನಿಕರಿಗೆ ತೊಂದರೆ ಮಾಡುವಂಥದ್ದೆಲ್ಲ ಮಾಡ್ತದೆ. ಅದನ್ನು ಕೂಡ ತಂದು ಒಂದು ಜಾಗದಲ್ಲಿ ಹಾಕಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನುವ ಆದೇಶ ಸುಪ್ರೀಂ ಕೋರ್ಟಲ್ಲಿ ಇದೆ. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕಂದ್ರೆ, ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಅದರ ಸಂತಾನವನ್ನು ಕಡಿಮೆ ಮಾಡುವಂಥದ್ದು, ಆಪರೇಷನ್ ಮಾಡಿ ಅದರ ಸಂತಾನವನ್ನು ಕಡಿಮೆ ಮಾಡುವಂಥದ್ದು. ಸಾರ್ವಜನಿಕರಾಗಿ ಇದನ್ನು ನಾವೆಲ್ಲ ಸೇರಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಇದು ಪರಿಸರ ಅಂತ ನಾವು ತಿಳ್ಕೊಂಡ್ರೆ ಕಂಟ್ರೋಲ್ ಒಂದು ಹಂತದಲ್ಲಿ ಮಾಡ್ಬೋದು ಹೊರತು ಇದೆಲ್ಲ ಸರ್ಕಾರದ ಹಂತದಲ್ಲಿ ಏನಿಲ್ಲ. ಸರ್ಕಾರ ಹಂತದಲ್ಲಿ ಮಾಡ್ಬೋದು, ಅದು ಸಾರ್ವಜನಿಕರ ಅವಹಾಳುಗಳನ್ನು ಕೂಡ ನಾವು ಕೇಳಬೇಕಲ್ಲ. ಪ್ರಾಣಿ ದಯಾ ಸಂಘ ಇದೆ, ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕೊಡುವಂಥ ಪರಿಸ್ಥಿತಿಯಲ್ಲೂ ಇಲ್ಲ. ಕಂಟ್ರೋಲ್ ಮಾಡಲಿಕ್ಕೆ ಈಗ ಇವತ್ತಿಂದ ನಾಳೆಗೆ ಈಗ ಒಂದು ಹಂತದಲ್ಲಿ ಅದರ ಸಂತಾನ ಜಾಸ್ತಿ ಆಗಿದೆ, ಅದನ್ನು ಇದು ಮಾಡಲಿಕ್ಕೆ ವ್ಯವಸ್ಥೆಗಳು ಏನಿಲ್ಲ. ಅದಕ್ಕೆ ಈಗ ಕೂಡಲೇ ನಾವು ನಗರಸಭೆಯಿಂದ ಅದಕ್ಕೆ ಅದರ ಸಂತಾನದ ಬಗ್ಗೆ ಅದನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅಲ್ಲಲ್ಲಿ ಅವೇರ್ನೆಸ್ಸನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ರಾಜ್ಯ ಮಟ್ಟದಲ್ಲಿ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅದರ ಬಗ್ಗೆ ಕ್ರಮವನ್ನು ತಗೊಳ್ತೀವಿ. ಸರ್, ಇನ್ ಜನರಲ್ ಆಗಿ ಕೇಳೋದು ಅಂತ ಹೇಳಿದರೆ, ತುಂಬ ಜನ ಇವಾಗ ನಾಯಿ ಅಟ್ಟಾಡಿಸ್ಕೊಂಡಿರೋದು, ವಾಹನಕ್ಕೆ ಅಡ್ಡ ಬಂದಿರೋದು ಅಂತ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮಗೂ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ ಹೇಗೆ ಅಂತ? ನಾನು ನಾಯಿ ಬಗ್ಗೆ ನನಗೆ ಭಾರಿ ಅತ್ಯಂತ ಪ್ರೀತಿ ಇದೆ. ಒಬ್ಬ ಮನುಷ್ಯ ಕಾಪಾಡುವಷ್ಟು ನಾಯಿ ಕೂಡ ಕಾಪಾಡ್ತದೆ. ನೀವು ನಾಯಿಗೆ ಒಂದು ಬ್ರೆಡ್ ಹಾಕಿಂತೆ ಅದು ಯಾವತ್ತೂ ಕೂಡ ನಿಮ್ಮ ಮನೆಯಲ್ಲೇ ಬಿಡೋದಿಲ್ಲ. ನನ್ನ ಮಂಗಳೂರು ಮನೆಯಲ್ಲಿ ಒಂದು 15 ನಾಯಿಗಳು ಬರ್ತವೆ, ದಿವಸ ಅಲ್ಲಿ ಮಲಗ್ತವೆ. ರಾತ್ರಿ ನಾನು ಹೋಗೋ ಬೊಗಳುವುದಿಲ್ಲ, ಬೇರೆ ಯಾರು ಬಂದರೂ ಬೊಗಳ್ತದೆ. ಅದರಿಂದ ನನಗೆ ನಾಯಿ ಬಗ್ಗೆ ಪ್ರೀತಿ ಇದೆ. ನನಗೇನು ತೊಂದರೆ ಮಾಡಲಿಲ್ಲ, ಆದರೆ ಮಕ್ಕಳಿಗೆಲ್ಲ ತೊಂದರೆ ಮಾಡೋದ್ರಲ್ಲಿ ಬೇಜಾರು ಇದೆ. ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾಯಿದ್ದೆ. ಸುಂದರ್ ರೈ ಮಂದಾರ ಸರ್ ಇದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬೀದಿ ನಾಯಿಗಳನ್ನು ಇವಾಗ ಎಲ್ಲಿ ನೋಡಿದರೂ ಕೂಡ ಕಾಣಸಿಗ್ತಾ ಇದೆ ಸರ್. ಅವುಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಮುದ್ದಾಗಿ ಸಾಕ್ತೀವಿ, ಆದರೆ ಬೀದಿಗೆ ಬಂತು ಅಂತ ಹೇಳಿದರೆ ನಾಯಿಗಳು ಕಚ್ಚುವಂತಹ ಪ್ರಮೇಯಗಳು ಜಾಸ್ತಿ ಆಗ್ತಾ ಇದೆ ಸರ್. ಇದಕ್ಕೆ ಏನು ಹೇಳ್ತೀರಾ? ಬೀದಿ ನಾಯಿಗಳಾದದ್ದು ಹೇಗೆ ಅಂದರೆ, ಅದು ಮನೆಯವರು ಸಾಕಿ ನಂತರ ನಮಗೆ ಇನ್ನೂ ಸಾಕುವುದಕ್ಕೆ ಕಷ್ಟ ಆಗ್ತದೆ ಅಂತ ಮಾರ್ಗದ ಬದಿಗೆ ಬಿಡುವಂಥದ್ದು. ಬಹುಶಃ ಕೆಲವರು ಬೀದಿ ನಾಯಿಗಳ ಬಗ್ಗೆ, ಬೀದಿಯ ಪ್ರಾಣಿಗಳ ಬಗ್ಗೆ ಅನುಕಂಪದ ದೃಷ್ಟಿಯಿಂದ ತನ್ನ ಮನೆಯಲ್ಲಿಯ ಇಲ್ಲ ಬೇರೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಉಳಿದಂಥ ಆಹಾರಗಳನ್ನು ಒಂದು ನಿರ್ದಿಷ್ಟ ಒಂದು ಜಾಗದಲ್ಲಿ ಅದಕ್ಕೆ ಹಾಕ್ತಾರೆ. ಆದರೆ ನಂತರ ಅದರ ಬಗ್ಗೆ ಚಿಂತಿಸುವುದಿಲ್ಲ ಅವರು. ಯಾಕಂದರೆ ನಾಯಿಗಳ ಹೊಟ್ಟೆ ತುಂಬಿದರೆ ಸಾಕು ಅನ್ನೋದಷ್ಟೇ ಅವರದ ಮನೋಭಾವನೆ.
ನಂತರ ಅದಕ್ಕೆ ಆ ಪ್ರಾಣಿಗಳಿಗೆ ರ್ಯಾಬಿಸ್ ಏನೋ ಇನ್ನೇನಾದರೂ ಅದಕ್ಕೆ ಅಸೌಖ್ಯ ಆದ ಸಂದರ್ಭದಲ್ಲಿ ಕೂಡ ಅದನ್ನು ಅವರು ಟ್ರೀಟ್ ಮಾಡಬೇಕು, ಜವಾಬ್ದಾರಿ ತಗೊಂಡವರು. ಈಗ ಸುಪ್ರೀಂ ಕೋರ್ಟು ಬೀದಿ ನಾಯಿಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಒದಗಿಸಬೇಕು, ಅದಕ್ಕೂ ಕೂಡ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು ಎನ್ನುವ ಆಜ್ಞೆಯನ್ನು ಕೊಟ್ಟಿರೋದು ತುಂಬ ಸ್ವಾಗತಾರ್ಹ ಮತ್ತು ಸ್ವೀಕಾರಾರ್ಹ. ಎಷ್ಟೋ ಸಾರ್ವಜನಿಕರ ಮೇಲೆ, ಎಷ್ಟೋ ಶಾಲಾ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ಎನ್ನುವುದು ನನ್ನದೊಂದು ಅಭಿಪ್ರಾಯ. ಎಷ್ಟೋ ಸಲ ನಾವೆಲ್ಲ ರಾತ್ರಿ ಸಂಚಾರ ಮಾಡುವವರೆಲ್ಲ, ನಾವು 2 ಗಂಟೆ 3 ಗಂಟೆಗೆಲ್ಲ ಬರುವಾಗ ಪೇಟೆಯಲ್ಲೆಲ್ಲ ಅದೆಷ್ಟು 10-25 ನಾಯಿಗಳೆಲ್ಲ ನಮ್ಮನ್ನು ಅಟ್ಟಾಡಿಸಿಕೊಂಡು ಬಂದದ್ದು ಎಷ್ಟೋ ಘಟನೆಗಳು ಇದೆ ನಮ್ಮಲ್ಲಿ. ಎಷ್ಟೋ ಬೈಕ್ ಸವಾರಿಗೆ, ಕಾರಿನಲ್ಲಿ ಸಂಚಾರ ಮಾಡುವವರಿಗೆ ಈ ವಿಚಾರ ಗೊತ್ತಿಲ್ಲ. ಯಾವುದು ಅಂದರೆ, ಒಂದು ವೇಳೆ ನಾಯಿ ನಮ್ಮನ್ನು ಅಟ್ಟಿಸಿಕೊಂಡು ಬಂದರೆ ನಾವು ಎಕ್ಸಲೇಟ್ರ್ ಕೊಡ್ತೇವೆ ಹೊರತು ನಿಲ್ಲಿಸುವುದಿಲ್ಲ. ಒಂದು ವೇಳೆ ನಾಯಿ ನಮ್ಮನ್ನು ಅಟ್ಟಿಸಿಕೊಂಡು ಬಂದರೆ ನಾವು ವಾಹನದಲ್ಲಿ ಹೋಗಿ ಅಲ್ಲಿ ನಿಲ್ಲಿಸಬೇಕು, ಆಗ ನಾಯಿ ರಿಟರ್ನ್ ಹೋಗ್ತದೆ. ನಾವು ನಾಯಿ ಅಟ್ಟಿಸ್ಕೊಂಡು ನಮ್ಮನ್ನು ಬರ್ತದೆ, ನಾವು ಎಕ್ಸಲೇಟ್ರ್ ಕೊಟ್ಟರೆ ನಾವು ಹಿಂದುಗಡೆ ನಾಯಿಯನ್ನು ನೋಡ್ತೇವೆ ಹೊರತು ಮುಂದೆ ನೋಡುವುದಿಲ್ಲ. ಎಷ್ಟೋ ಕಡೆ ಪಲ್ಟಿ ಆಗ್ತದೆ, ವಾಹನ ಪಲ್ಟಿಯಾಗಿ ಸವಾರರಿಗೆ ಹಾನಿಯಾಗುವುದನ್ನು ನಾವು ನೋಡಿದ್ದೇವೆ. ಸವಾರರು ಈ ಬಗ್ಗೆ ಕೂಡ ಜಾಗೃತ ವಹಿಸಬೇಕು ಅಂತ ನಾನು ವಿನಂತಿಸ್ತೇನೆ. ಕೆಪಿಸಿಸಿ ಸಂಯೋಜಕರಾಗಿರುವಂಥ ಕಾವು ಹೇಮನಾಥ ಶೆಟ್ಟಿ ಸರ್ ಇದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬೀದಿ ನಾಯಿಗಳ ಹಾವಳಿ ಅನ್ನುವಂಥ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸರ್. ಜನ ಎಷ್ಟು ಜಾಗೃತರಾಗಿದ್ದರೂ ಕೂಡ ಸಾಕಾಗೋದಿಲ್ಲ ಅನ್ನುವಂಥದ್ದಾಗಿದೆ. ಹಾಗಾಗಿ ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಇದ್ರ ಬಗ್ಗೆ ಏನು ಹೇಳ್ತೀರಾ? ಬೀದಿ ನಾಯಿಗಳ ಸಮಸ್ಯೆ ಈ ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗಾಗಿ ಹೋಗಿದೆ. ಇದರ ನಿಯಂತ್ರಣ ಖಂಡಿತವಾಗಿ ಸರ್ಕಾರದ ಜವಾಬ್ದಾರಿ. ಅದನ್ನು ನಾವು ಯಾವ ರೀತಿ ನಿಭಾಯಿಸುವುದು ಅಂತ ಹೇಳುವುದಿದ್ದರೆ, ಇವತ್ತು ಸುಪ್ರೀಂ ಕೋರ್ಟ್ ಒಂದು ಒಳ್ಳೆಯ ತೀರ್ಮಾನವನ್ನು ಕೊಟ್ಟಿದೆ. ಈ ಮೊದಲೇ ಕರ್ನಾಟಕ ಸರ್ಕಾರ ಅದಕ್ಕೆ ಕೆಲವೊಂದು ಕ್ರಮಗಳನ್ನು ಕೈಗೊಂಡಾಗ ಅದರ ವಿರುದ್ಧವಾಗಿ ಮತ್ತು ಪರವಾಗಿ ಹೋರಾಟಗಳು ನಡೆದದ್ದನ್ನು ನಾವು ಗಮನಿಸಿದ್ದೇವೆ. ಏನೇ ಇದ್ದರೂ ಸಹ ಇವತ್ತು ಬೀದಿ ನಾಯಿಗಳ ಸಂರಕ್ಷಣೆಗಿಂತಲೂ ಈ ಸಮಾಜದಲ್ಲಿ ಬದುಕಬೇಕಾದವರ ಸಮಸ್ಯೆಯನ್ನು ಅರಿತು ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಮಾನ ಸೂಕ್ತವಾಗಿದೆ. ಅದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು. ನಾನು ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ಸಂತಾನಹರಣ, ಬೀದಿ ನಾಯಿಗಳದ್ದು ಈ ಸಂತಾನಹರಣವನ್ನು ನಿಯಂತ್ರಿಸುವಂಥ ತುಂಬ ಅಗತ್ಯ. ಯಾಕೆಂದರೆ ಇದ್ದ ನಾಯಿಗಳನ್ನು ಕೊಲ್ಲಿಕ್ಕಾಗೋದಿಲ್ಲ ಅಂತ ಹೇಳುವಂಥ ಒಂದು ಸಾಮಾನ್ಯ ವಿಚಾರಗಳಿದೆ. ಪರಿಸರವಾದಿಗಳು ಬೇರೆ ಬೇರೆ ವಿಚಾರಗಳಿದ್ದರೂ ಸಹ ಅದರ ಸಂತಾನಹರಣವನ್ನು ನಿಯಂತ್ರಿಸುವಂಥದ್ದು ಭಾಳ ಮುಖ್ಯ. ಜೊತೆಯಾಗಿ ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ನಗರದಲ್ಲೂ ಯಾವ ಪೇಟೆಯಲ್ಲೂ ಕೆಲವೊಂದು ಹಳ್ಳಿಗಳಲ್ಲೂ ಸಹ ಇವತ್ತು ಈ ನಾಯಿಗಳ ಹಾವಳಿ ಎಷ್ಟು ಇದೆ ಅಂತ ಹೇಳಿದರೆ ಜನ ಏನು ಮಾಡಬೇಕು ಅಂತ ಹೇಳೋಂಥ ಪರಿಸ್ಥಿತಿ ಆಗಿದೆ. ಮಕ್ಕಳನ್ನು ಶಾಲೆ ಕಳಿಸ್ಲಿಕ್ಕೆ ಗೊತ್ತಿಲ್ಲ, ಅಂಗಡಿ ಕಳಿಸ್ಲಿಕ್ಕೆ ಗೊತ್ತಿಲ್ಲ, ಅಥವಾ ದೊಡ್ಡವರಿಗೆ ಸಹ ಒಂದೊಂದು ಸಂದರ್ಭ ನಾಯಿಗಳು ಹಸಿದಿದ್ದಾಗ ಕಚ್ಚುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಈ ಭೀಕರವಾದ ಒಂದು ಸಮಸ್ಯೆ. ಇದನ್ನು ಸಣ್ಣ ನಾಯಿಗಳು ಸಮಸ್ಯೆ ಅಂತೇಳಿದರೆ ಇದು ಸಣ್ಣ ಸಮಸ್ಯೆ ಅಲ್ಲ. ಈ ಸಮಸ್ಯೆಗೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟ ನಿರ್ದೇಶನ ಪ್ರಕಾರ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇದನ್ನು ಒಂದು ದೊಡ್ಡ ಗಂಭೀರವಾಗಿ ಪರಿಗಣಿಸಿ ನಾಯಿಗಳಿಗೆ ಒಂದು ಪ್ರಮುಖವಾಗಿ ನಾಯಿಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಕೇಂದ್ರವನ್ನು ನಿರ್ಮಾಣ ಮಾಡಬೇಕು. ಇದಕ್ಕೆ ನಮ್ಮದು ಸಹ ಪೂರ್ಣ ಸಹಮತ ಇದೆ. ಪುತ್ತೂರಲ್ಲಿ ನಾವು ಇಂದಿನ AC ಅವರು ಇರುವಾಗ, ಜುಬಿನ್ ಮಾಪಾತ್ರ ಇರುವಾಗ ನಾವು ಚರ್ಚೆ ಮಾಡಿದ್ದೆವು. ಒಂದು 2-3 ಎಕರೆ ಜಾಗವನ್ನು ಅದಕ್ಕಾಗಿ ಮೀಸಲಿರಿಸಿ ಅಲ್ಲಿ ಅದರ ಸಂರಕ್ಷಣೆಯನ್ನು ಮಾಡುವ ಪ್ರಯತ್ನವನ್ನು ಸಹ ನಾನು ಸಹ ಮಾತಾಡಿದ್ದೆ. ಅವರು ಮತ್ತೆ ಇಲ್ಲಿಂದ ವರ್ಗಾವಣೆ ಆಗಿ ಹೋದರು. ಈಗ ಇರುವಂಥ ಸಹಾಯ ಕಮಿಷನರಲ್ಲಿ ಸಹ ಮಾತಾಡಿ ಇದಕ್ಕೊಂದು, ಅಂದರೆ ಇದು ನಗರಸಭೆಯ ಜವಾಬ್ದಾರಿ, ಆದರೆ ನಾವು ಸಹ ಅದಕ್ಕೆ ಕೈ ಜೋಡಿಸಿಕೊಂಡು ಆ ಒಂದು ಕೆಲಸವನ್ನು ಮಾಡಿದರೆ ಈ ಬೀದಿ ನಾಯಿಗಳ ಒಂದು ರೀತಿಯ ಸಮಸ್ಯೆ ಪರಿಹಾರ ಆಗ್ಬೋದು. ಪುತ್ತೂರಿನ ಮಾಜಿ ಶಾಸಕರಾದ ಸಂಜೀವ ಮಟ್ಟಂದೂರು ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪುತ್ತೂರಿನಲ್ಲಿ ಕೂಡ ಒಂದಿಷ್ಟು ಕಡೆಗಳಲ್ಲಿ ಬೀದಿ ನಾಯಿಗಳು ಕಚ್ಚಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಸರ್. ಅದರ ಜೊತೆಗೆ ಇವಾಗ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನವನ್ನು ಕೂಡ ಕೊಟ್ಟಿದೆ, ಆದೇಶವನ್ನು ಕೂಡ ಹೊರಡಿಸಿದೆ. ಬೀದಿ ನಾಯಿಗಳಿಂದ ಜಾಗೃತರಾಗಿರಬೇಕು ಅನ್ನೋದಕ್ಕೆ ವಹಿಸಬೇಕಾಗಿರುವಂಥ ಕ್ರಮಗಳು ಏನು ಅನ್ನೋದನ್ನು ತಿಳಿಸಬೇಕು ಸರ್. ಅದರ ಜೊತೆಗೇನೆ ಸುಪ್ರೀಂ ಆದೇಶದ ಬಗ್ಗೆ ಏನು ಹೇಳ್ತೀರಾ? ನಾನು ಹೇಳುವಂಥದ್ದು, ಇವತ್ತು ನಾಯಿಗಳಿಂದ ಒಂದಷ್ಟು ಹಾನಿಯೂ ಆಗ್ತದೆ. ಆದರೆ ಈ ಹಾನಿಗೆ ಕಾರಣ ಇವತ್ತು ಮನುಷ್ಯರೇ. ಯಾರೋ ತನ್ನ ಮನೆಯ ನಾಯಿಯನ್ನು ರಸ್ತೆಗೆ ಬಿಟ್ಟು ಆ ನಾಯಿ ಸಾರ್ವಜನಿಕವಾಗಿ ಆಹಾರ ಸಿಗದೇ ಇದ್ದಾಗ, ಇಲ್ಲ ಅದರ ಆ ಒಂದು ನಾಯಿಯ ಒಡನಾಡಿಗಳ ಸಹವಾಸದಿಂದ ಅದು ಹಾನಿ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಇವತ್ತು ಸ್ಥಳೀಯಾಡಳಿತ ಸಂಸ್ಥೆಗಳು ಆ ನಾಯಿಗಳ ಸಂತಾನಹರಣ ನಿಯಂತ್ರಣವನ್ನು ಮಾಡುವಂಥದ್ದು ಕೆಲಸ,
ಮತ್ತು ನಾಯಿ ಸಾಕಾಣಿಕೆಗೆ ಅಲ್ಲಿ ಸ್ಥಳೀಯ ಸಮಸ್ಯೆಗಳು ಒಂದು ಪಾರ್ಕ್ ಥರ ಮಾಡಿ ಎಲ್ಲ ನಾಯಿಗಳನ್ನು ಅಲ್ಲೇ ಒಂದೇ ಕಡೆ ಹಾಕಿ ಅಲ್ಲಿ ಸಾಕುವಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ನಾನು ಇವತ್ತು ಪ್ರಾಣಿ ದಯಾ ಸಂಘಗಳಿದೆ, ನಾಯಿಗೆ ಆಹಾರ ಹಾಕುವವರು ಒಂದಷ್ಟು ಜನ ಇದ್ದಾರೆ. ಇವತ್ತು ಅರಣ್ಯ ಇಲಾಖೆ ಏನು ಮಾಡ್ತದೆ ಅಂದರೆ ಪ್ರಾಣಿಗಳ ಆ ಒಂದು ಹಾನಿ, ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಆದಾಗ ಅಲ್ಲಿ ಆನೆಗಳ ರಕ್ಷಣೆಗೆ ಆನೆ ಪಾರ್ಕನ್ನು ಮಾಡ್ತಾರೆ, ಮಂಕಿ ಪಾರ್ಕನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆ ಕೂಡ ಈ ನಾಯಿಗಳ ಸಾಕಾಣಿಕೆಗೆ ಪಾರ್ಕ್ ಥರ ಅದರದ್ದೇ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಸಾಕಿದರೆ ಹೊಸ ಸಾರ್ವಜನಿಕರಿಗೆ ಯಾವುದೇ ಇವತ್ತು ಇಂಥ ಹಾನಿ ಆಗಲಿಕ್ಕಿಲ್ಲ. ಮತ್ತು ಸಾರ್ವಜನಿಕವಾಗಿ ನಾಯಿಗಳು ಕೂಡ ರಸ್ತೆಯಲ್ಲಿ ಓಡಾಡುವಂಥದ್ದು, ವಾಹನ ಸವಾರರಿಗೆ ಒಂದು ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು, ಮಕ್ಕಳಿಗೆ ಆ ಒಂದು ಕಚ್ಚುವಂಥದ್ದು ಖಂಡಿತ ನಿಲ್ಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು, ಅದರಲ್ಲಿಯೂ ಕೂಡ ಪುತ್ತೂರಿನಲ್ಲಿ ಶ್ವಾನ ಪ್ರೇಮಿ ಅಂತಾನೆ ಹೆಸರುವಾಸಿಯಾಗಿರುವಂಥ ರಾಜೇಶ್ ಬನ್ನೂರು ಅವರಿದ್ದಾರೆ. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥದ್ದು. ನೀವು ನಾಯಿಗಳಿಗೆ ಆಹಾರವನ್ನು ಪ್ರತಿದಿನ ಕೂಡ ಹಾಕ್ತಾ ಇದ್ದೀರಿ ಸರ್. ಈ ಹೊತ್ತಿಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಏನು ಹೇಳ್ತೀರಾ ಆದೇಶದ ಬಗ್ಗೆ ಅಂತ ಹೇಳಬೇಕು. ಅದರ ಜೊತೆಗೇನೆ ಬೀದಿ ನಾಯಿಗಳು ಅಂತ ಹೇಳಿದರೆ ನಿಮಗೆ ಅಕ್ಕರೆ ಇದೆ, ಬಟ್ ಒಂದಿಷ್ಟು ಜನರಿಗೆ ಅದು ಯಾಕಾಗಿ ಕಚ್ಚುತ್ತೆ ಅನ್ನೋವಂಥದ್ದು ಇರುತ್ತಲ್ವಾ, ಅದಕ್ಕೆ ಏನು ಹೇಳ್ತೀರಾ ಅಂತ. ಬೀದಿ ನಾಯಿಗಳ ಬಗ್ಗೆ ಹೇಳಬೇಕಂತಾಗಿದ್ದರೆ, ಒಬ್ಬ ಮನುಷ್ಯನಿಗೆ ಈ ಮಣ್ಣಿನಲ್ಲಿ ಜೀವನ ನಡೆಸಲಿಕ್ಕೆ ಎಷ್ಟು ಅಧಿಕಾರ ಇದೆಯಾ ಅಷ್ಟೇ ಅಧಿಕಾರ ಪ್ರಾಣಿಗಳಿಗೂ ಇದೆ ಎಂಬುದನ್ನು ನಾವು ಪ್ರಥಮವಾಗಿ ತಿಳ್ಕೊಳ್ಬೇಕು. ಅದು ನಾಯಿ ಆಗಿರ್ಬೋದು, ದನ ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು. ನಮಗೆ ಎಷ್ಟು ಅಧಿಕಾರ ಉಂಟು ಈ ಮಣ್ಣು ನೀರಿನ ಬಗ್ಗೆ ಅಷ್ಟೇ ಅಧಿಕಾರ ಅವರಿಗೂ ಇದೆ. ಒಂದು. ಎರಡನೇದಾಗಿ ಬೀದಿ ನಾಯಿಗಳ ಸಂತಾನೋತ್ಪತ್ತಿ ಆಗುವಂಥದ್ದು ಹೇಗೆ ಅಂತ ಕೇಳಿದರೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಅವರ ಮನೆಯಲ್ಲಿ ಸಾಕಿದಂಥ ನಾಯಿಗಳನ್ನು ತಂದು ಪೇಟೆಗೆ ಬಿಡುವಂಥದ್ದು. ಇದನ್ನು ಬಿಡದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಸಂಬಂಧಪಟ್ಟಂಥ ನಗರಸಭೆ, ಅಂದರೆ ಅದಕ್ಕೆ ABC ಅಂತೇಳಿ ಎನಿಮಲ್ ಬರ್ತ್ ಕಂಟ್ರೋಲ್ ಮಾಡಿದರೆ ಇದನ್ನು ಬೆಳೆಯುವುದನ್ನು ನಿಲ್ಲಿಸಲಿಕ್ಕಾಗ್ತದೆ. ಮತ್ತು ಇನ್ನೊಂದು ಜನ ಮಾತಾಡೋದು ಹೇಗೆ ಅಂತ ಕೇಳಿದರೆ, ಸಿಕ್ಕಲ್ಲಿ ಅದಕ್ಕೆ ಆಹಾರಗಳನ್ನು ಹಾಕಬಾರ್ದು, ಒಂದು ನಿರ್ದಿಷ್ಟ ಜಾಗದಲ್ಲಿ ಆಹಾರವನ್ನು ಹಾಕಬೇಕು ಅಂತೇಳಿ. ನಾನು ನಿಮಗೆ ಹೇಳೋದು ತಮಾಷೆ ಆಗಿರ್ಬೋದು ಕಾಣ್ಬೋದು, ಆದರೆ ನೋಡಿ, ಒಂದು ಮದುವೆಯ ಕಾರ್ಯಕ್ರಮ ಇದೆ. ಒಂದು ಮದುವೆಯ ಕಾರ್ಯಕ್ರಮ ನನ್ನ ಮಗನದೇ ಇರ್ಬೋದು ಅಥವಾ ಇನ್ನೂ ಯಾರದೇ ಇರ್ಬೋದು. ದರ್ಬೆಯ ಹಾಲ್ನಲ್ಲಿ ಮದುವೆ. ನಾವು ನಿಮಗೆ ಕಾಗದವನ್ನು ಕೊಡ್ತೇವೆ, ಏನು ಅಂತ ಕೇಳಿದರೆ, ದರ್ಬೆ ಹಾಲ್ ನನ್ನ ಮಗನಿಗೆ ಮದುವೆ ಉಂಟು, ನೀವು ಬರಬೇಕಂತ. ನಾವು ಎಲ್ಲರೂ ಅಲ್ಲಿಗೆ ಹೋಗ್ತೇವೆ. ಆದರೆ ನಾಯಿಗಳಿಗೆ ಅದನ್ನು ನೀವು ದರ್ಬೇಡು, ನಿಗಲೇ ಒಣಸಬಾಡುವೆ, ನಿಗಲು ಮತ್ತು ದರ್ಬೆಗೆ ಹೊರಡು, ನಿಗಲೇ ಮಂಜಾಲ ಒಣಸಬಾಡುವೆ, ಅದು ಆಗೋದಿಲ್ಲ. ಅದಕ್ಕೆ ಇಂಥದ್ದೇ ಜಾಗವನ್ನು ಅಲ್ಲಿ ಒಂದು ಏರಿಯಾದ ನಾಯಿ ಇನ್ನೊಂದು ಏರಿಯಾಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಆ ಏರಿಯಾದ ನಾಯಿಗಳು ಅದೇ ಏರಿಯಾ ಇನ್ನೊಂದು ನಾಯಿ ಬಂದರೆ ಬಿಡುವುದಿಲ್ಲ. ಅದು ಅದರ ಎಂತ ಹೇಳ್ತಾರೆ, ಅದರ ಹುಟ್ಟುಗುಣ, ನಾವೇನು ಮಾಡಲಿ. ಆದ್ದರಿಂದ ಕಾನೂನುಗಳನ್ನು ನಾವು ಜಾರಿಗೆ ತರುವಾಗ ಅಥವಾ ಕಾನೂನಿನ ಬಗ್ಗೆ ನಾವು ಮಾತನಾಡುವಾಗ ನಾವು ನಮ್ಮಿಂದ ಏನು, ಈಗ ಉದಾಹರಣೆಗೆ ನಗರಸಭೆ ಪ್ರತಿ ವರ್ಷ ಒಂದು 500 ನಾಯಿಗಳಿಗೆ ಈ ಬರ್ತ್ ಕಂಟ್ರೋಲ್ ಮಾಡಿದರೆ ಈ ನಾಯಿಗಳ ಸಮಸ್ಯೆಗಳಿಲ್ಲ. ಈ ರೀತಿಯಾಗಿ ನಾಯಿ. ಆದ್ದರಿಂದ ನಾನು ಹೇಳಿದ ಅಂತ ಕೇಳಿದರೆ, ನಾನು ಆಗಲೇ ಹೇಳಿದ ಹಾಗೆ ನಮಗೆಷ್ಟು ಬದುಕಲಿಕ್ಕೆ ಉಂಟು ಅಷ್ಟು ಅದಕ್ಕೆ ಉಂಟು. ಅದರಿಂದ ಅದನ್ನು ದೊಡ್ಡ ಸಂಗತಿ ಮಾಡುವಂಥದ್ದಿಲ್ಲ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಟ್ಯಾಕ್ ಮಾಡ್ತದೆ, ಮಾಡೋದಿಲ್ಲ ಅಂತಲ್ಲ. ಯಾಕೆ ಮಾಡ್ತದೆ ಅಂತ ಕೇಳಿದರೆ, ಈಗ ಉದಾಹರಣೆಗೆ ದರ್ಬೆಯಲ್ಲಿದ್ದಂಥ ನಾಯಿಗಳನ್ನು ನೀವು ಬುಳುವರಲ್ಲಿ ತಂದು ಬಿಟ್ಟರೆ ಅಟ್ಯಾಕ್ ಮಾಡಿಯೇ ಮಾಡ್ತದೆ. ಯಾಕಂದರೆ ಅಲ್ಲಿ ಪರಿಚಯ ಇರುವುದಿಲ್ಲ, ಅದಕ್ಕೆ ಒಂಥರ ಟೆನ್ಷನ್ ಇರ್ತದೆ. ನಮ್ಮ ಮನುಷ್ಯನಿಗೆ ಟೆನ್ಷನ್, ಅದೇ ರೀತಿ ಅದಕ್ಕೆ ಟೆನ್ಷನ್ ಇರ್ತದೆ. ಆ ರೀತಿಯಾಗಿ ನಾವು ಮಾಡಿಕೊಳ್ಳಬೇಕು ಹೊರತು ಏಕೈಕ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಖಂಡಿತವಾಗಿ ಸಾಧ್ಯ ಇಲ್ಲ. ಪುತ್ತೂರು ಭಾಗದಲ್ಲಿ ಎಷ್ಟು ಬೀದಿ ನಾಯಿಗಳು ಇರ್ಬೋದು ಅಂತ ನೀವು ಹತ್ತಿರದಿಂದ ಕಂಡಿದ್ದೀರಿ? ನನಗೆ ತಿಳಿದ ಮಟ್ಟಿಗೆ ಪುತ್ತೂರು ಟೌನ್ ಒಳಗೆ ಸುಮಾರು 5,000 ಬೀದಿ ನಾಯಿಗಳು ಇರ್ಬೋದು. ಈಗ ನಾಯಿ ಅಡ್ಡ ಬಂದು ಆಕ್ಸಿಡೆಂಟ್ ಆಯಿತು ಅಂದರೆ ಮನುಷ್ಯನ ಎಷ್ಟು ಆಕ್ಸಿಡೆಂಟ್ ಮಾಡೋದಿಲ್ಲ. ನಾವೆಂತ ಮಾಡ್ತೇವೆ, ಪರಮೋಷ ನಾಯಿನ ಅಂತ ಹೇಳಿಕೊಂಡು ನಾವು ಅವನಷ್ಟೇ ನಾವು ನಾಯಿ ಅಟ್ಯಾಕ್ ಮಾಡೋದುಗಳು ಭಾರಿ ದೊಡ್ಡ ಇಶ್ಯೂ. ಅದು ಆಗಬಾರ್ದು ಅಂತ ಹೇಳಿ ನಾವು ಅದರ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಹರಿಪ್ರಸಾದ್ ಶೆಟ್ಟಿ ನೆಲ್ಲಿಕಟ್ಟೆ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಸರ್, ಹಾಗಾಗಿ ಒಂದಿಷ್ಟು ಜನ ಬೀದಿ ನಾಯಿಗಳಿಗೆ ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನಗಳೇ ಮಾಡಿರುವಂತಹ ಸಮಸ್ಯೆಯಿಂದಾಗಿ ಈಗ ಆಗ್ತಾ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವು ಏನು ಹೇಳ್ತೀರಾ ಸರ್? ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಇದೀಗ ಆದೇಶವನ್ನ ಕೂಡ ಹೊರಡಿಸಿದೆ, ಇದ್ರ ಬಗ್ಗೆ ಏನು? ನೋಡಿ, ನಾವು ಕೂಡ ಶ್ವಾನ ಪ್ರಿಯರೇ, ಆದರೆ ಶ್ವಾನಗಳು ಮನೆಯಲ್ಲಿದ್ದರೆ ಉತ್ತಮ. ಅದು ಬೀದಿಯಲ್ಲಿ ಇರುವಂಥದ್ದು ಅಲ್ಲ ಅದು. ಯಾಕೆಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಸಿಕ್ಕಾಪಟ್ಟೆ ಪೇಟೆಗಳಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಕೆಲವರಿಗೆ ಏನು ಅಂತ ಹೇಳಿದರೆ, ಶ್ವಾನಪ್ರಿಯರಿಗೆ, ನಾವು ಕೂಡ ಶ್ವಾನಪ್ರಿಯರೇ. ಭಗವಂತನ ಈ ಸೃಷ್ಟಿಯಲ್ಲಿ ಎಲ್ಲವೂ ಭಗವಂತನದೇ, ಕೇವಲ ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಮನುಷ್ಯನದ್ದೇ ಒಂದು ಸೃಷ್ಟಿಯಲ್ಲಿ ಇರುವಂಥದ್ದು. ಹಾಗಾಗಿ ನಾವು ಹೇಳೋದು,
ಈ ನಾಯಿಗಳಿಗೆ ಏನಾಗಿದೆ ಅಂತ ಹೇಳಿದರೆ ಅದರ ಹಸಿವಿಗೋಸ್ಕರ ಈಗ ಬಂದು ಕೆಲವರು ಮಾನವೀಯತೆಯ ದೃಷ್ಟಿಯಿಂದ ಆಹಾರವನ್ನು ತಂದು ಕೊಡ್ತಾ ಇದ್ದಾರೆ. ಅದು ತಿಂತದೆ, ತಿಂದು ಆರಾಮವಾಗಿ ಮಲಗಿರ್ತದೆ, ಮತ್ತು ಅದಕ್ಕೆ ಏನು ಕೆಲಸ ಇರೋದಿಲ್ಲ. ಆಗ ಯಾರಾದರೂ ಬರುವಾಗ ಹೋಗುವಾಗ ಅವರನ್ನು ಏನು ಮಾಡ್ತದೆ, ಅಟ್ಟಾಡಿಸಿಕೊಂಡು ಹೋಗ್ತದೆ, ಕಚ್ಚಲಿಕ್ಕೆ ಹೋಗ್ತದೆ ಅಂತ. ನಾಯಿಯ ಸ್ವಭಾವ ಅದು 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 ಮಾಡಿಕೊಳ್ಳುವಂಥದ್ದಲ್ಲ, ಅದು ಕಚ್ಚುವಂಥದ್ದು, ಅದರದ್ದು ಸ್ವಭಾವವೇ ಕಚ್ಚುವಂಥದ್ದು. ಆಗಿರುವಾಗ ಇದರಿಂದಾಗಿ ಸಾರ್ವಜನಿಕರಿಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಉಂಟು. ನಾವು ಇತ್ತೀಚೆಗೆ ಬ್ಯಾಂಗ್ಳೂರುಗಳಲ್ಲೆಲ್ಲ ನೋಡ್ತಿದ್ದೆವು, ಮಕ್ಕಳನ್ನೆಲ್ಲ 4-5 ನಾಯಿಗಳು ಬಂದು ಕಚ್ಚಿ ಮಕ್ಕಳನ್ನು ಕೊಂದದ್ದು ಕೂಡ ಪ್ರಕರಣಗಳಿವೆ. ಆದರೆ ಈಗ ನಾವು ನಮ್ಮ ಊರುಗಳಲ್ಲೇ ನಾವು ನೋಡ್ತಿದ್ದೆ. ನಾವು ಇಲ್ಲಿ ಉದಾಹರಣೆಗೆ ಹೇಳಬೇಕಾದ್ರೆ ಮಹಾಲಿಂಗೇಶ್ವರ ದೇವಸ್ಥಾನದ ಈ ವಠಾರದಲ್ಲಿ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಸುತ್ತು ನಾಯಿಗಳೊಂದು ಅಂದಾಜು ಒಂದು 10ರಿಂದ ಮೇಲೆ ನಾಯಿಗಳಿದೆ. ಅಂದರೆ ದೇವಸ್ಥಾನದಲ್ಲಿರುವವರು ಅದನ್ನು ಸಾಕ್ತಾ ಇದ್ದಾರೆ. ನಾವು ಅದಕ್ಕೆ ಮೊನ್ನೆ ಅಧ್ಯಕ್ಷರಿಗೆ ನಾವು ಮನವಿ ಕೊಟ್ಟಿದ್ದೆ. ಯಾಕೆಂತ ಹೇಳಿದರೆ ನಾಯಿದು ಸಮಸ್ಯೆ ಉಂಟು, ಅದು ಗಲೀಜು ಮಾಡ್ತದೆ. ದೇವಸ್ಥಾನ ಅಂದರೆ ಶ್ರದ್ಧಾ ಕೇಂದ್ರ, ಅಲ್ಲಿ ಹೋಗುವಾಗೆಲ್ಲ ಗಲೀಜು ಮಾಡಿಕೊಂಡು ಹೋಗುವಂಥದ್ದು ಸರಿಯಲ್ಲ. ತಾವುಗಳು ಇದನ್ನು ಇಲ್ಲಿಂದ ಯಾರಾದರೂ ಕರ್ಕೊಂಡು ಹೋಗುವಾಗ ಎಲ್ಲ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅವರಿಗೆ ಮನವಿ ಕೊಟ್ಟಿದೆ. ಆ ಮನವಿ ಕೊಟ್ಟಿದ್ದೇನೋ, ಅದರ ನಂತರ ಅವರು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಮೊನ್ನೆ ನೋಡುವಾಗ ಅಲ್ಲಿಯ ನಾಗನಕಟ್ಟೆಯ ಪುರೋಹಿತರಿಗೆ ನಾಯಿ ಕಚ್ಚಿದೆ. ತಮ್ಮ ಮಾಧ್ಯಮದಲ್ಲಿ ಕೂಡ ಬಂದಿದೆ ಅದು. ಇಂಥದ್ದೆಲ್ಲ ಆಗ್ತಾ ಉಂಟು ಪ್ರಕರಣಗಳು. ನಾವು ಹೇಳೋದಂತ ಈಗಾಗಲೇ ಈಗ ಸುಪ್ರೀಂ ಕೋರ್ಟ್ನ ಆದೇಶ ಆಗಿದೆ. ಈಗ ಅದಕ್ಕೆ ನಾಯಿಗಳಿಗೆ ಶ್ವಾನ ಆಶ್ರಯ ತಾಣ ಅಂತೇಳಿ ಉಂಟು, ಅಲ್ಲಿ ತಗೊಂಡು ಹೋಗಿ ಅದನ್ನೆಲ್ಲ ನಾಯಿಗಳನ್ನು ಹಾಕಲಿ ಮತ್ತು ಸಂತಾನಹರಣ ಮಾಡಿದರೆ ಬಹಳ ಉತ್ತಮ. ಮತ್ತು ಅದಕ್ಕೆ ಈಗ ಕೆಲವರೀಗ ಪುತ್ತೂರಲ್ಲಿ ರಾಜೇಶ್ ಅಣ್ಣ ಇದ್ದಾರೆ, ರಾಜೇಶ್ ಬಣ್ಣೂರು ಮತ್ತು ಗೋವರ್ಧನ್ ಶೆಟ್ಟರ್ ಇದ್ದಾರೆ. ಅವರಿಗೆಲ್ಲ ಪಾಪ ಅವರು ಮಾನವತೆಯ ದೃಷ್ಟಿಯಿಂದ ನಾಯಿಗಳಿಗೆ ಆಹಾರವನ್ನು ಹಾಕ್ತಿದ್ದಾರೆ. ಒಳ್ಳೆ ಕಾರ್ಯ, ಅವರನ್ನು ನಾವು ಶ್ಲಾಘಿಸಬೇಕು. ಯಾಕೆಂತ ಹೇಳಿದರೆ ಎಲ್ರಿಗೂ ಅದಂಥ ಮಾನವೀಯತೆ ಬರೋದಿಲ್ಲ. ಅಂಥದ್ರಲ್ಲಿ ಅವರ ಮಾನವೀಯತೆಯಿಂದ ನಾವು ಕೂಡ ಮನುಷ್ಯರು ಹೇಗೆ ನಮಗೆ ಆದರೆ ನಾವು ದುಡ್ದು ತಿಂತೇವೆ, ಪ್ರಾಣಿಗಳಿಗೆ ಏನುಂಟು ಅಂತೇಳಿ ಅವರು ಅದಕ್ಕೆ ಆಹಾರವನ್ನು ತಂದು ಹಾಕುವಂಥದ್ದು ಒಳ್ಳೆಯ ಕಾರ್ಯ. ಇನ್ನು ಮುಂದಕ್ಕೆ ಆ ನಾಯಿಗಳಿಗೆ ಅಂತೇಳಿ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದರೆ ಇವರ ಆಹಾರವನ್ನು ತಗೊಂಡೋಗಿ ಅಲ್ಲೇ ಹಾಕಲಿ. ಹಾಗಾದರೆ ಯಾರಿಗೆ ಸಮಸ್ಯೆ ಇಲ್ಲ ಇಲ್ಲಿ ಸಾರ್ವಜನಿಕರಿಗೆ ಅಂತ ಹೇಳುವಂಥದ್ದು. ಮೇಡಮ್, ಲಕ್ಷ್ಮೀದೇವಿ ಬೆಟ್ಟದ ಲಕ್ಷ್ಮೀ ಪ್ರಸಾದ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಸರ್, ಅದರ ಬಗ್ಗೆ ನಾವೊಂದು ಸ್ಟೋರಿಯನ್ನು ಮಾಡ್ತಾ ಇದ್ದೀವಿ. ನಿಮಗೆ ಕೂಡ ಬೀದಿ ನಾಯಿಗಳಿಂದ ಹಾವಳಿ ಆಗಿರುವಂಥದ್ದು ಏನಾದರೂ ಇದ್ರೆ? ಹೌದು, ನಾನು ಒಂದು ಸಲ ಯೋಗ ಕ್ಲಾಸ್ ಇಲ್ಲಿ ನಡೀತಾ ಉಂಟು, ಪತಂಜಲಿ ಅವರದ್ದು. ಆ ಟೈಮಲ್ಲಿ ನನ್ನ ಮಗನನ್ನು ತಂದು ಇಲ್ಲಿ ಕೆರೆ ಆ ಸೈಡಿಗೆ ನಾನು ಬಿಟ್ಟಿದ್ದೆ. ಅಂದರೆ ನಮ್ಮ ಒಂದು 5-6 ಮಕ್ಕಳು ಯೋಗ ಕ್ಲಾಸಿಗೆ ಹೋಗ್ತಾರೆ ಪತಂಜಲಿ ಅವರದ್ದು. ಅವ್ರು ಬೆಳಿಗ್ಗೆ ಜಾತ್ರೆ ಮುಗಿದ ತಕ್ಷಣ ಅವ್ರು ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಈಗ ನಡೀತಾ ಉಂಟು. ಆದರೆ ಮಕ್ಕಳಿಗೆ ಒಂದು ಕ್ಯಾಂಪಸ್ ಅಂತ ಉಂಟು, ಆ ಕ್ಯಾಂಪಸ್ಸಲ್ಲಿ ನಾವು ಅವರನ್ನು ಬಿಡಲಿಕ್ಕೆ ಅಂತ ಬಂದದ್ದು ನಾನು. ಅಷ್ಟೊತ್ತಿಗೆ ನನ್ನ ಮಗನ ಹತ್ರ ಹೇಳಿದೆ, ನೀನು ಯೋಗ ಕ್ಲಾಸ್ ಇಲ್ಲಿ ನಡೀತುಂಟು, ಆ ಕಡೆ ನಡೀತುಂಟು, ಒಂದು ನೋಡಿ ಬಾ ಅಂತೇಳಿ ಮಗನನ್ನು ಕಳಿಸಿದೆ. ಸಾಧಾರಣ ಒಂದು 5:15 ಬೆಳಿಗ್ಗೆ 5:15 ಹೊತ್ತಿಗೆ ಅವನನ್ನು ನೋಡಲಿಕ್ಕೆ ದೇವಸ್ಥಾನದ ಅಂಗಣದ ಮುಖಾಂತರ ಅವನು ಈ ಕಡೆ ಮುಖ್ಯ ದ್ವಾರದ ಹತ್ರ ಬರುತ್ತಿರುವಾಗ ನಡುವಿಂದ ಒಂದು, ನಾನು ಕಾರಿನ ಒಳಗಿದ್ದೆ, ನಾನು ಅದನ್ನು ಗೋಷ್ಠಿ ನಾಯಿ ಒಂದು ನನಗೆ ಅಷ್ಟು ಗೋಚರವೇ ಇಲ್ಲ ಇತ್ತು. ಆ ಕಡೆ ಕೆರೆ ಹತ್ರ ಇರುವ ಸಂದರ್ಭದಲ್ಲಿ ಮಗ ನಡೆದುಕೊಂಡು ಬರ್ತಾ ಇದ್ದ. ಈ 6 ನಾಯಿಗಳು ನನ್ನ ಮಗನನ್ನು ಅಟ್ಟಾಡಿಸ್ಕೊಂಡು ಬಂತು. ಅಟ್ಟಾಡಿಸ್ಕೊಂಡು ಸ್ವಲ್ಪ ಇನ್ನು ಒಂದು ಸೆಕೆಂಡು ಅಲ್ಲಿ ಇರ್ತಿದ್ರೆ ನನ್ನ ಮಗನನ್ನು ಅದು ಅಟ್ಯಾಕ್ ಮಾಡಿ ಅದನ್ನು ಏನಾದರೂ ಒಂದು ಮಾಡ್ತಿತ್ತು. ಅಷ್ಟೊತ್ತಿಗೆ ನಮ್ಮ ಅರ್ಚಕರಾದ ಉದಯ್ ಭಟ್ರು ಅಲ್ಲಿದ್ದರು. ಅವರು ಇಲ್ಲಿಂದ ಬಂದರು ಅಂತ ಗೊತ್ತಿಲ್ಲ, ಅಂತೂ ದೇವರಾಗೆ ಬಂದರು. ಅವರು ಆ ನಾಯಿಯ ನಡುವಿಗೆ ಬಂದು ಇವರು ಮಗುವನ್ನು ರಕ್ಷಿಸಿದರು. ಅದು ನನಗೆ ತುಂಬ ಖುಷಿಯಾಯಿತು. ಅಷ್ಟೊತ್ತಿಗೆ ಅವರು ಯಾಕೆ ಇವರು ಓಡಿದ್ರು ಅಂತ ನನಗೆ ಗೊತ್ತಾಗಲಿ. ಅವರು ನೋಡಿ ನಾನು ಮತ್ತೆ ಓಡಿದೆ. ಅಷ್ಟೊತ್ತಿಗೆ ನನ್ನ ಮಗನನ್ನೇ ನಾಯಿ ಅಟ್ಟಾಡಿಸ್ಕೊಂಡು ಬಂದಂತೆ ನನಗೆ ಮತ್ತೆ ತಿಳಿದು ಬಂತು. ಅಷ್ಟೊತ್ತಿಗೆ ಅವರನ್ನು ತಬ್ಬಿ ಇಟ್ಕೊಂಡ, ಯಾರು ನನ್ನ ಮಗ ಯಾರಂತ ಗೊತ್ತಿಲ್ಲ, ಅವರನ್ನು ತಬ್ಬಿ ಇಟ್ಕೊಂಡು ಅವ್ರು ಬಚಾವ್ ಮಾಡಿದರು. ಅದು ನನಗೆ ಒಂದು ನೋಡುವಾಗಲೇ ನನಗೆ ಒಂದು ಇದಾಯಿತು. ಆದರೂ ನಾಯಿ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂತು. ಲಾಸ್ಟಿಗೆ ಅವರಲ್ಲಿ ಏನು ಸಿಗಲಿಲ್ಲ ಅಂತೇಳಿ ಅವರ ಬ್ಯಾಗನ್ನು ಹಿಡಿದು ಬಿಸಾಡಿದರು. ಅವರ ಕೈಲೊಂದು ಬ್ಯಾಗ್ ಇತ್ತು, ಕಲ್ಲು ಸಿಗಲಿಲ್ಲ, ಬ್ಯಾಗನ್ನೇ ತೆಗೆದು ಬಿಸಾಡಿದರು. ಅಷ್ಟೊತ್ತಿಗೆ ನಾಯಿಗಳೆಲ್ಲ ಓಡಿತು. ಇಲ್ಲದಿದ್ದರೆ ನನ್ನ ಮಗನನ್ನು ಏನಾದರೂ ಒಂದು ಮಾಡೋದು ಅಂತಂದರೆ ಗ್ಯಾರಂಟಿ ನನಗೆ ಒಂದು ಡೌಟ್ ಇತ್ತು. ಅಂತೂ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ವಕೀಲರಾಗಿರುವಂಥ ತೇಜಸ್ ಅವರಿದ್ದಾರೆ, ಮಾತಾಡ್ಸೋಣ. ಮೇಡಮ್, ಈಗ ಹೇಳಬೇಕು ಅಂತಾದರೆ ನಾವೀಗ ಪುತ್ತೂರು ಪರಿಸರದಲ್ಲೇ ಇರುವವರು, ಪುತ್ತೂರು ಪಟ್ಟಣದಲ್ಲೇ ಇರುವವರು. ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ನಾವು ದೇವಸ್ಥಾನದ ಒಂದು ಆಸುಪಾಸು, ಇಲ್ಲಿ ಶಾಲೆ, ಸರ್ಕಾರಿ ಶಾಲೆ ಇದೆ, ಹಾಗೆ ಬೇರೆ ಬೇರೆ ಖಾಸಗಿ ವಿದ್ಯಾಸಂಸ್ಥೆಗಳೆಲ್ಲ ಇಲ್ಲಿ ಸುತ್ತಮುತ್ತಲೆಲ್ಲ ಇದೆ. ಇಲ್ಲಿ ಹೇಗಿದೆ ಅಂತ ಹೇಳಿದರೆ ಬೀದಿ ನಾಯಿಗಳ ಕಾಟ ಬಹಳ ಹೆಚ್ಚಾಗಿದೆ. ನಮ್ಮ ಏರಿಯಾದಲ್ಲೇ ತುಂಬ ಇದೆ. ಇವನ್ ನಾವು ಕೊಂಬೆಟ್ಟು ಗ್ರೌಂಡಿನ ಹತ್ರ ಹೋದಾಗ ಆಗಿರ್ಬೋದು, ಅಥವಾ ಮಹಾಲಿಂಗೇಶ್ವರ ದೇವಸ್ಥಾನದ ಆಸುಪಾಸಿನಲ್ಲಿ ಆಗಿರ್ಬೋದು, ಅಥವಾ ಇಲ್ಲೇ ನಮ್ಮ ಕಟ್ಟೆ ಹತ್ರ ಆಗಿರ್ಬೋದು, ಬಹಳ ತೊಂದರೆ ಆಗ್ತಿದೆ. ಈಗ ಹೇಳಬೇಕಾದ್ರೆ ನನಗೂ ಅನುಭವ ಆಗಿದೆ. ಏನಂತ ಹೇಳಿದ್ರೆ ರಾತ್ರಿ ಹೊತ್ತು 2 ವೀಲರ್ನಲ್ಲಿ ಬರುವ ವೇಳೆ ನಾಯಿಗಳು ಅಡ್ಡಾಡಿಸ್ಕೊಂಡು ಬರ್ತವೆ. ಇವನ್ ಅಲ್ಲಿ ಅಟಲ್ ಉದ್ಯಾನವನದ ಹತ್ರ ಮರಾಠಿ ಸಮಾಜ ಭವನ ಅಂತೇಳಿ ಅಲ್ಲಿ ಹಾಲ್ ಇದೆ, ಅಲ್ಲಿ ಕೂಡ ಕೆಲವು ನಾಯಿಗಳದ್ದು ಇರುತ್ತೆ. ಸಾಧಾರಣ ಬಳುವಾರು ಅಲ್ಲಿ ಆಂಜನೇಯ ಮಂತ್ರಾಲಯದ ಬಳಿಯಿಂದ ಸಾಧಾರಣ ಇಡೀ ಪೇಟೆಯಲ್ಲಿ ಎಲ್ಲಿ ಹೋದರೂ ಸಹ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದೆ.
ಅದಲ್ಲದೆ ಇಲ್ಲಿ ಹೆಚ್ಚು ಕೆಲವರಿಗೆಲ್ಲ ಕಚ್ಚಿದ ಒಂದು ವಿಷಯ ಕೂಡ ಆಗಿದೆ. ಇನ್ನೂ ಏನು ಹೇಳಬೇಕು ಅಂತ ಹೇಳಿದ್ರೆ, ಕೆಲವರು ರಾತ್ರಿ ಹೊತ್ತು ಪಟ್ಟಣ ಆದ ಕಾರಣ ಎಲ್ಲ ದುಡ್ದೆಲ್ಲ ಬರೋರು ಇರ್ತಾರೆ, ಲೇಟಾಗಿ ಬರೋರು ಇರ್ತಾರೆ, ಕೈಯಲ್ಲಿ ಏನಾದರೂ ತಿಂಡಿಯ ಈ ಥರ ವರದನ್ನು ಅದನ್ನು ಎಳಿಲಿಕ್ಕೆ ಬರುವಂಥದ್ದು ಈ ಥರ ಎಲ್ಲ ತುಂಬ ಸತಿ ಆಗಿದೆ ಈ ಜಾಗದಲ್ಲಿ. ಹಾಗಿರುವಾಗ ನಾವು ಯಾರಾದರೂ ಆ್ಯಕ್ಷನ್ ತಗೊಳ್ಳುವುದರ ಬಗ್ಗೆ ನಿರೀಕ್ಷೆ ಇತ್ತು. ಅಂದರೆ ದೂರು ಕೊಡಲಿಕ್ಕೆ ಅಂತ ಹೇಳಿದರೆ ನಮಗೂ ಸಹ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಯಾಕಂತೇಳಿದರೆ ಕೆಲವೊಂದು ಸತಿ ಹೆಚ್ಚಿರ್ತದೆ, ಕೆಲವೊಂದು ಸತಿ ಕಡಿಮೆ ಇರ್ತದೆ, ಕೆಲವೊಂದು ಸತಿ ಕೆಲವರಿಗೆ ತೊಂದರೆ ಆಗಿದೆ ಇಲ್ಲಿ, ಹಾಗೆಲ್ಲ ಬೇರೆ ಬೇರೆ ರೀತಿಯಲ್ಲಿದೆ. ಈವನ್ ರಾತ್ರಿ ಕೂಡ ಅಷ್ಟೇ, ಒಂದು ದೇವಸ್ಥಾನದ ರಥ ಬೀದಿಯಲ್ಲಿ ನಡ್ಕೊಂಡು ಬರೋ ಹೊತ್ತಿಗೆ ಆಗಿರ್ಬೋದು, ಅಟ್ಯಾಕ್ ಮಾಡಲಿಕ್ಕೆ ಬರುವಾಗ ನಮಗೆ ತುಂಬ ಭಯ ಆಗುತ್ತೆ, ಏನಾಗ್ತದೆ ಏನು ಹೋಗ್ತದೆ ಅಂತ. ಅದಲ್ಲದೆ ಇಲ್ಲಿ ಬರುವಾಗ ಇಲ್ಲಿ ಆಸುಪಾಸಿನ ಕೆಲವು ಮನೆಯವರಿಗೆಲ್ಲ ಕಚ್ಚಿದ್ದು ಬಗ್ಗೆ ಗೊತ್ತಿದೆ. ಹಾಗೆ ಮೊನ್ನೆ ಅಷ್ಟೇ ಒಂದು ಪೇಪರಲ್ಲಿ ನ್ಯೂಸಲ್ಲಿ ನೋಡಿದ್ದೆವು, ದೇವಸ್ಥಾನದ ಅರ್ಚಕರಿಗೊಬ್ಬರಿಗೂ ಕಚ್ಚಿದ ಒಂದು ವಿಷಯ ಆಗಿದೆ. ಹಾಗಾಗಿ ಪಟ್ಟಣದಲ್ಲಿ ಸ್ವಲ್ಪ ಬೀದಿ ನಾಯಿಗಳ ಕಾಟ ಹೆಚ್ಚಾದ ಕಾರಣ, ನಾವು ಇಲ್ಲಿ ಪಟ್ಟಣ ನಿವಾಸಿಗಳಾದ ಕಾರಣ, ಇವನ್ ನಾವು ಕಸ ಬಿಸಾಡಲಿಕ್ಕೆ ಅಂತೇಳಿ ಈ ಕಸವನ್ನು ಏನು ಪ್ಯಾಕ್ ಮಾಡಿ ಅಥವಾ ನಾವು ಒಣ ಕಸ ಹಸಿ ಕಸ ಬೇರೆ ಬೇರೆ ಇಟ್ಟಾಗಲೂ ಕೂಡ ಅಷ್ಟೇ ಅದನ್ನು ಬಂದು ಚೆಲ್ಲಾಪಿಲ್ಲಿ ಮಾಡಿ ಹೋಗ್ತದೆ. ಇಡೀ ಪರಿಸರದಲ್ಲಿ ಅದೊಂದು ಬಹಳ ಒಂದು ಹಾನಿ ಮಾಡುವಂಥ ಕೆಲಸ ಆಗ್ತಿದೆ ಇಲ್ಲಿ ಈಗ. ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಉಮೇಶ್ ನಾಯಕ ಪುತ್ತೂರು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಾಯಿಗಳ ಹಾವಳಿ ಅನ್ನುವಂಥದ್ದು ಎಲ್ಲಿ ನೋಡಿದ್ರು ಕೂಡ ಜನ ಹೇಳ್ತಾ ಇದ್ದಾರೆ, ನಾಯಿದ ಕಾಟ ಜಾಸ್ತಿ ಆವೊಂದುಂಡು ಅಂತ. ಹಾಗಾಗಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಸುಪ್ರೀಂ ಕೋರ್ಟ್ ಹೊಸ ಆದೇಶವನ್ನು ಕೂಡ ಹೊರಡಿಸಿದೆ ಸರ್. ಈ ಆದೇಶಕ್ಕೆ ನಿಮ್ಮ ಒಂದು ಪ್ರತಿಕ್ರಿಯೆ? ಸುಪ್ರೀಂ ಕೋರ್ಟ್ ಹೊರಡಿಸಿರುವಂಥ ಆದೇಶದ ಬಗ್ಗೆ ನಾವೆಲ್ಲ ಗೌರವವನ್ನು ಕೊಡಲೇಬೇಕಾಗ್ತದೆ. ಆ ಬಗ್ಗೆ ನಾನು ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ನಾಯಿಗಳ ಹಾವಳಿ ಇದು ಕೇವಲ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಬಹುತೇಕ ಕಡೆಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನಾಯಿಗಳು ಯಾವ ರೀತಿ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದೆ, ಎಷ್ಟು ಪ್ರಾಣಹಾನಿಯಾಗಿದೆ, ಎಷ್ಟು ಸಮಸ್ಯೆ ಆಗಿದೆ ಅಂತ ನಾವು ನೋಡಿದ್ದೇವೆ. ಈ ನಾಯಿಗಳ ಬಗ್ಗೆ ಹೇಳೋದಿದ್ರೆ ಒಂದು 2-3 ವಿಚಾರಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತೇಳಿದರೆ ಈಗ ನಾನು ಮಾತಾಡುವಂಥ ವಿಷಯ ಏನಿದ್ರು ಕೂಡ ಈ ಶ್ವಾನ ಪ್ರಿಯರಿಗೆ ಮತ್ತೆ ಸಮಸ್ಯೆ ಆಗ್ಬೋದು, ಅಥವಾ ಅವರೆಲ್ಲ ರುಚಿಗೆ ಹೇಳ್ಬೋದು, ಈ ರೀತಿ ಸಮಸ್ಯೆ ಆಗ್ಬೋದು. ಪುರಾಣ ಕಾಲದಿಂದಲೇ ನಾಯಿಗೆ ಒಂದು ವಿಶೇಷವಾದಂಥ ಮಹತ್ವ ಇದೆ. ಅಥವಾ ನಾವೀಗ ಸುಮಾರು 950ನೇ ಇಸ್ವಿಯಲ್ಲಿ, ಕ್ರಿಸ್ತಶಕ 950ನೇ ಇಸ್ವಿಯಲ್ಲಿ ನೋಡೋದಿದ್ರೆ, ನಾಯಿಯ ಒಂದು ವಿಶ್ವಾಸಕ್ಕೆ ಅಥವಾ ಅದರ ಒಂದು ಸೇವೆಗಾಗಿ ಒಂದು ಆತಕೂರು ಶಾಸನ ಅಂತ ಹೇಳಿದೆ. ನಾಯಿ ಒಂದು ಹಂದಿಯ ಜೊತೆಗೆ, ಕಾಡು ಹಂದಿಯ ಜೊತೆಗೆ ಘರ್ಷಣೆ ಮಾಡಿ ಪ್ರಾಣ ತೆತ್ತು ಆ ಊರಿನ ಜನರನ್ನು ರಕ್ಷಣೆ ಮಾಡಿದ ಒಂದು ವಿಷಯಕ್ಕೋಸ್ಕರ ಅಥವಾ ಒಂದು ಗೌರವ ಸೂಚಕ ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೊಂದು ಶಾಸನವನ್ನೇ ಬರೆದಿದ್ದಾರೆ, ಕಾಳಿ ಅಂತ ಹೇಳುವಂಥ ಒಂದು ನಾಯಿ. ಅದೇ ರೀತಿಯಲ್ಲಿ ನಾವು ಮಹಾಭಾರತದಲ್ಲಿ ನೋಡೋದಿದ್ದರೆ ಧರ್ಮರಾಯನ ಜೊತೆಗೆ ಸ್ವರ್ಗಾರೋಹಣ ಮಾಡಿದಂಥದ್ದು ಒಂದು ನಾಯಿ. ಇದು ಕೂಡ ಒಂದು ಪೌರಾಣಿಕ ಹಿನ್ನೆಲೆಯನ್ನು ನಾವು ಕೊಡ್ಬೋದು. ಇನ್ನೊಂದು ದೈವಿಕ ವಿವರಣೆಯನ್ನು ನಾವು ಕೊಡೋದಿದ್ದರೆ ಗುರು ದತ್ತಾತ್ರೇಯ ಸ್ವಾಮಿಗಳು, ಗುರು ದತ್ತಾತ್ರೇಯರ ಜೊತೆಗೆ ಇರುವಂಥದ್ದು, ನೀವು ಬಹುತೇಕ ಮನೆಗಳಲ್ಲಿ ಈಗ ದತ್ತಾತ್ರೇಯನ ಜೊತೆಗೆ 4 ನಾಯಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು 4 ವೇದಗಳಂತಲೂ ಹೇಳ್ತಾರೆ, ಅಥವಾ 4 ಸ್ಥಿತಿಗಳಂತಲೂ ಹೇಳ್ತಾರೆ, 4 ಯುಗಗಳಂತಲೂ ಪ್ರತೀತಿ ಇದೆ. ಯಾವ ಮನೆಯಲ್ಲೆಲ್ಲ ನಾವು ದತ್ತಾತ್ರೇಯರ ಫೋಟೋ ಇದೆ ಅದರಲ್ಲಿ ನಮ್ಮ ದೇವರ ಕೋಣೆಯಲ್ಲಿ ಆ ನಾಯಿಗಳು ಕೂಡ ಅದರ ಜೊತೆಗೆ ಇರ್ತವೆ. ಪೌರಾಣಿಕ ದೈವಿಕ ಎಲ್ಲ ಹಿನ್ನೆಲೆಗಳನ್ನು ನಾವು ಅದರ ಜೊತೆಗೆ ಜೋಡಿಸ್ಕೊಳ್ಬೋದು. ಅಥವಾ ಒಂದು ವಿಶ್ವಾಸಕ್ಕೆ ಒಂದು ಪರ್ಯಾಯ ಹೆಸರು ಅಂತ ಹೇಳಿದರೆ ನಾಯಿ, ಮನುಷ್ಯನಿಗಿಂತ ಒಂದು ವಿಶ್ವಾಸದ ಹೆಸರು. ಆದರೆ ಇದೆಲ್ಲವನ್ನು ಕೂಡ ಒಂದು ಕಡೆಯಲ್ಲಿಟ್ಟು ಈಗ ನಾವು ಇಲ್ಲಿ ಪ್ರಸ್ತುತ ಆಗ್ತಾ ಇರುವಂಥ ಸಮಸ್ಯೆಯನ್ನು ನಾವು ನೋಡಿಕೊಂಡ್ರೆ, ಪ್ರತಿಯೊಂದು 4 ಮಾರ್ಗ ಸೇರುವಲ್ಲಿ ಕನಿಷ್ಠ ಒಂದು 5ರಿಂದ 10 ನಾಯಿಗಳು, ಮೊದಲು 1-2 ನಾಯಿಗಳು ಇರ್ತಾಯಿತ್ತು. ಈಗ ಪ್ರತಿ 3 ಮಾರ್ಗ 4 ಮಾರ್ಗ ಕೂಡುವಲ್ಲಿ 10 ನಾಯಿಗಳ ಒಂದು ತಂಡವೇ ಇದೆ. ಮೊದಲೆಲ್ಲ ಏನಾಗ್ತಿತ್ತು ಅಂತೇಳಿದರೆ ಇದೆಲ್ಲವೂ ಬೀದಿ ನಾಯಿಗಳಾಗಿತ್ತು. ಆದರೆ ಈಗ ಇತ್ತೀಚಿನ ಒಂದು 5-10 ವರ್ಷದ ಬದಲಾವಣೆಗಳಲ್ಲಿ ಪ್ರತಿ ಊರಿನಲ್ಲಿ ಶ್ವಾನಪ್ರಿಯರು ಅತೀವ ಜಾಸ್ತಿ ಆಗಿದ್ದಾರೆ. ಎಲ್ಲ ಬೆಳಗ್ಗಿನಿಂದ ರಾತ್ರಿ 12-1 ಗಂಟೆ ತನಕ ಬೇರೆ ಬೇರೆ ಕಡೆಗಳಲ್ಲಿ ನಾಯಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ಅದು ಬೀದಿ ನಾಯಿ ಇದ್ದದ್ದು ಈಗ ಸಾಕು ನಾಯಿ ಆಗಿದೆ. ಇದನ್ನು ನಾವೊಂದು ಗಮನಿಸಬೇಕಾದ ವಿಚಾರ. ಆದರೆ ಏನಾಗಿದೆ ಅಂತ ಹೇಳಿದರೆ, ಇನ್ನು ಸಾಕು ನಾಯಿಗಳು ಏನಾಗ್ತದೆ ಅಂತ ಹೇಳಿದರೆ, ಅಥವಾ ಬೀದಿ ನಾಯಿಗಳೇ ಸಾಕು ನಾಯಿಯಾಗಿ ಮಾರ್ಪಾಡಾಗುವಾಗ ಅದರದೊಂದು ವ್ಯಾಪ್ತಿ ಅಂತ ಇದೆ. ಆ ವ್ಯಾಪ್ತಿಯಲ್ಲಿ ಯಾರೆಲ್ಲ ಯಾವ ದಿನನಿತ್ಯ ನಡ್ಕೊಂಡು ಹೋಗ್ತಾರೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಮಾಡೋದಿಲ್ಲ. ಆದರೆ ಆ ಪರಿಧಿ ಒಳಗೆ ಹೊಸ ನಾಯಿಗಳು ಯಾವುದಾದ್ರು ಬಂದರೆ, ಅಥವಾ ಬೇರೆ ವ್ಯಕ್ತಿಗಳ ಬಂದರೆ, ಬೇರೆ ಮಕ್ಕಳು ಬಂದ ಕೂಡಲೇ ಅದಕ್ಕೆ ಕೆಲವು ಸತಿ ಏನಾಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ, ಅದು ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೋಸ್ಕರ ಅತ್ಯಂತ ಅಪಾಯಕಾರಿ ಅಂತ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ. ಅದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಇದಕ್ಕೆ ಪರಿಹಾರ ಏನಂತ ಹೇಳಿದರೆ, ಈಗ ಇಲ್ಲಿ ಬೀದಿ ನಾಯಿಗಳಿಗೆ ಆಹಾರ ಹಾಕುವಂಥ ಪುತ್ತೂರಿನಲ್ಲೇ ಒಂದು ಕನಿಷ್ಠ 10 ಜನ ವ್ಯಕ್ತಿಗಳಿದ್ದಾರೆ. ರಾಜೇಶ್ ಬನ್ನೂರವರು ಇರ್ಬೋದು, ಬೇರೆ ಬೇರೆ ಸುಮಾರು ಜನರಿದ್ದಾರೆ.
ಅಂಥವರನ್ನೆಲ್ಲ ಸೇರಿಸಿಕೊಂಡು ಪುತ್ತೂರಿನಲ್ಲಿ ಇರುವಂಥ ರೋಟ್ರಿ, ಲಯನ್ಸ್, JCI, ಇನ್ನರ್ ವೀಲ್ ಇಂಥ ಸಂಘ ಸಂಸ್ಥೆಯನ್ನು ಸೇರಿಸಿಕೊಂಡು ಪುತ್ತೂರಿನ ನಗರಸಭೆಯವರೊಂದು ಸಮಿತಿ ಒಂದು ಸಮಾಲೋಚನಾ ಸಭೆಯನ್ನು ಮಾಡಿ ಒಂದು ನಗರಸಭೆಯ ವ್ಯಾಪ್ತಿಯ ಅಲ್ಲಿ ಮಾಲಕತ್ವ ಅದರ ಓನರ್ಶಿಪ್ಪಿನಲ್ಲಿರುವಂಥ ಮಾಲಕತ್ವದ ಜಾಗೆಯನ್ನು ಒಂದು ಕನಿಷ್ಠ ಒಂದು 10 ಸೆನ್ಸ 20 ಸೆನ್ಸ ಜಾಗೆಯಲ್ಲಿ ಒಂದು ಭದ್ರತೆಯನ್ನು ಮಾಡಿ ನೆಟ್ಟನ್ನು ಅಳವಡಿಸಿ ಆ ಎಲ್ಲ ಬೀದಿ ನಾಯಿಗಳನ್ನು ರಕ್ಷಣೆ ಮಾಡಿ ಯಥಾಸ್ಥಿತಿ ರಕ್ಷಣೆ ಮಾಡಿ ಅಲ್ಲಿಗೆ ಸಾಗಾಟ ಮಾಡಿ ಅಲ್ಲಿ ಹಾಕಿದರೆ ಈ ಶ್ವಾನಪ್ರಿಯರು ಅಲ್ಲಲ್ಲಿ ಆಹಾರವನ್ನು ಕೊಡ್ತಾಯಿದ್ರು ನೋಡಿ, ಅವರೆಲ್ಲ ಒಟ್ಟು ಸೇರಿ ಅದೇ ಜಾಗದಲ್ಲಿ ಆಹಾರವನ್ನು ಕೊಟ್ಟರೆ ನನ್ನ ಅಭಿಪ್ರಾಯದಲ್ಲಿ ಪುತ್ತೂರಿನಲ್ಲಿರುವಂಥ ಬೀದಿ ನಾಯಿಯ ಸಮಸ್ಯೆ ಕಡಿಮೆ ಆಗ್ಬೋದು. ಅದರ ಜೊತೆಗೆ ಈಗಾಗಲೇ ರೋಟ್ರಿ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ಅದರ ಸಂತಾನಹರಣ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಅದು ಕೂಡ ಅದರ ಸಂತಾನದ ಅಭಿವೃದ್ಧಿ ಆಗೋದರಲ್ಲಿ ಕುಂಠಿತವಾಗಿ ಮುಂದಿನ ಇನ್ನೂ ಹೆಚ್ಚು ಬೀದಿ ನಾಯಿಗಳು ಬಾರದಂತೆ ತಡೆಗಟ್ಟಲಿಕ್ಕೆ ಕೂಡ ಒಂದು ಸೂಕ್ತ ಕ್ರಮ ಈಗಾಗಲೇ ಕೈಗೊಂಡಿದ್ದಾರೆ. ಇದ್ದ ನಾಯಿಗಳಿಗೆ ಒಂದು ಬೇರೆದೊಂದು ಜಾಗದಲ್ಲಿ ಹಾಕಿ ಅದನ್ನು ಅಲ್ಲಿ ಸಾಕು ನಾಯಿಗಳನ್ನಾಗಿ ಅದಕ್ಕೊಂದು ಭದ್ರತೆ ಕೊಟ್ಟರೆ ಈ ಒಂದು ಬೀದಿ ನಾಯಿಗಳ ಹಾವಳಿಯ ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿಪ್ರಾಯ ಆಗಿದೆ. ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿಯಾಗಿರುವಂಥ ದೀಪಕ್ ಸರ್ ಇದ್ದಾರೆ, ಬನ್ನಿ ಮಾತಾಡಿಸೋಣ. ನಮಸ್ಕಾರ. ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಮುನ್ಸಿಪಾಲ್ಟಿ ಆಗಲಿ, ಅರ್ಬನ್ ಆಗಲಿ, ರೂರಲ್ ಆಗಲಿ ನಾಯಿಗಳ ಒಂದು ನಿಯಂತ್ರಣ, ಬೀದಿ ನಾಯಿಗಳ ನಿಯಂತ್ರಣ ಮಾಡಬೇಕು. ಬೀದಿ ನಾಯಿಗಳಿಗೆ ಮಾತ್ರ ಅಲ್ಲ, ಆ್ಯಂಡ್ ಅದರ್ ಕ್ಯಾಟಲ್ಸ್ ಆಲ್ಸೋ ಅಂತ. ಆಲ್ ಕ್ಯಾಟಲ್ಸ್ ಅಂದರೆ ಹಸುಗಳು, ಎತ್ತುಗಳು, ಏನೇ ಅಲೆಮಾರಿ ಏನಿದೆ ಅದನ್ನೆಲ್ಲ ನಿಯಂತ್ರಣಕ್ಕೆ ತರಬೇಕು ಅಂತ ಖಂಡಿತವಾಗ್ಲೂ ಇದು ನಾನು ಸ್ವಾಗತಿಸ್ತೀನಿ. ಯಾಕಂದರೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಬಹುತೇಕ ಸರಾಸರಿ ಒಂದು 10,000 ನಾಯಿ ಕಡಿತ ಪ್ರತಿ ವರ್ಷ ಆಗ್ತದೆ. ಪ್ರತಿಯೊಬ್ಬರಿಗೂ 4 ಇಂಜೆಕ್ಷನ್ ನಾವು ಕೊಡಬೇಕಾಗ್ತದೆ, ಅದು ಉಚಿತವಾಗಿ. ದ ಅಮೌಂಟ್ ಆಫ್ ಫೈನಾನ್ಷಿಯಲ್ ಬರ್ಡನ್ ಈಸ್ ವೆರಿ ಗ್ರೇಟ್. ಅಂದರೆ ಒಂದು ಇಂಜೆಕ್ಷನ್ಗೆ 450 ರೂಪಾಯಿ ಆಗ್ತದೆ ಪ್ರೈವೇಟಲ್ಲಿ ಹೋದರೆ, ಅದನ್ನು ನಾವು ಸರ್ಕಾರದಲ್ಲಿ ನಾವು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ಇದರಲ್ಲೂ ಹೆಚ್ಚಿನ ಬರ್ತಾ ಇರೋದು ನಮ್ಮ ಅರ್ಬನ್ ಏರಿಯಾಸಲ್ಲಿ, ಪುತ್ತೂರು ಮತ್ತು ಉಪ್ಪಿನಂಗಡಿಯಲ್ಲಿ ಮ್ಯಾಕ್ಸಿಮಮ್ ಡಾಗ್ ಬೈಟ್ಸ್ ಕೇಸಸ್. ಯಾಕಂದರೆ ಇಲ್ಲಿ ಜಾಸ್ತಿ ನೋಡಿದ್ರೆ ಇಲ್ಲಿ ನಮ್ಮ ಬೀದಿ ನಾಯಿಗಳ ಸಂಖ್ಯೆಯೂ ಜಾಸ್ತಿ ಇದೆ. ಬಟ್ ಬೀದಿ ನಾಯಿಗಳು ಮಾತ್ರ ಅಲ್ಲ, ನಾಯಿ ಕಡಿತ ಸರಾಸರಿ ಒಂದು 65% ಪೆಟ್ ಡಾಗ್ಸಿಂದ ಆಗ್ತಾಯಿದೆ, 35% ಸ್ಟ್ರೇ ಡಾಗ್ಸಿಂದ ಆಗ್ತಾಯಿದೆ. ಈ ನಮ್ಮ ಅಲೆಮಾರಿ ನಾಯಿಗಳು, ಸ್ಟ್ರೇ ಡಾಗ್ಸು ಏನಂದರೆ ಖಾಲಿ ಕಚ್ಚೋದು ಮಾತ್ರ ಅಂತಲ್ಲ, ಅದು ಈವನ್ ನಮ್ಮ ಟ್ರಾಫಿಕ್ಕಿಗೆ ಅಡಚಣೆ ಬರ್ತದೆ. ಸವಾರರು ಎಷ್ಟೋ ಜನ ಬಿದ್ದು ಬಂದು ನಮ್ಮಲ್ಲಿ ಬರ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ. ಸೊ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಇದೆ ಇದ್ರ ಬಗ್ಗೆ. ಆಲ್ಸೋ ಇತ್ತೀಚಿನ ದಿನದಲ್ಲಿ ನೀವು ಕೇಳಿರ್ಬೋದು ಮಾಧ್ಯಮದಲ್ಲಿ, ಬೆಂಗಳೂರಿನಲ್ಲಿ ಒಂದು ವಿದೇಶಿಗೆ ಒಂದು ವಾಕಿಂಗ್ ಹೋಗುವಾಗ ನಾಯಿ ಕಡಿತ ಆಗಿ ಅದು ಕೂಡ ಸುಪ್ರೀಂ ಕೋರ್ಟ್ ತನಕ ಹೋಗಿತ್ತು. ಸೊ ಹಾಗಾಗಿ ಈ ಅಲೆಮಾರಿ ಹಸುಗಳು, ಕರುಗಳು ಮತ್ತು ಈ ನಾಯಿಗಳು, ಬೀದಿ ನಾಯಿಗಳು, ಇದನ್ನು ನಿಯಂತ್ರಣ ಮಾಡುವಂಥದ್ದು ಬಹು ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಪಶು ಆರೋಗ್ಯಾಧಿಕಾರಿ ಡಾಕ್ಟರ್ ಧರ್ಮಪಾಲ ಕೇಸರಿದ್ದಾರೆ, ಮಾತಾಡ್ಸೋಣ. ಅಂದರೆ ಈಗ ಬೀದಿ ನಾಯಿಗಳ ಹಾವಳಿಗೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಅಥವಾ ಪಂಚಾಯತ್ ವ್ಯಾಪ್ತಿಯಲ್ಲೆಲ್ಲ ತುಂಬ ಇದೆ. ಈಗ ಬೀದಿ ನಾಯಿಗಳು ಆ್ಯಕ್ಚುಲಿ ಈಗ ಸರ್ಕಾರದ ಆದೇಶದ ಪ್ರಕಾರ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ನಗರಸಭೆಯವರು ಅದರ ಜವಾಬ್ದಾರಿ ತಗೊಳ್ಬೇಕು, ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ನವ್ರು ತಗೊಳ್ಬೇಕು ಅಂತ ಹೇಳುವ ನಿರ್ದೇಶನ ಇದೆ. ಈಗಾಗಲೇ ನಗರಸಭೆಯಲ್ಲಿ ಸಹ 1-2 ಬಾರಿ ಅದರ ಬಗ್ಗೆ ಸಭೆಯೆಲ್ಲ ಮಾಡಿದ್ದೇವೆ. ಅದರ ಸಂತಾನಹರಣ ಚಿಕಿತ್ಸೆಯ ಬಗ್ಗೆ ಮತ್ತು ರೇಬಿಸ್ ಕ್ಯಾಂಪ್ಗಳು ಮಾಡಿ ಆ್ಯಂಟಿ ರೇಬಿಸ್ ಲಸಿಕೆ ಕೊಡುವ ಬಗ್ಗೆ ಸಹ 1-2-3 ಸಾರಿ ಇದು ಮಾಡಿದ್ದೇವೆ. ಮತ್ತು ನಾವು ಈಗ ಇಲಾಖೆಯಿಂದ ಈ ರೇಬಿಸ್ ನಿರ್ಮೂಲನದ ಬಗ್ಗೆ ನಾಯಿಗಳಿಗೆ ಫ್ರೀಯಾಗಿ ಲಸಿಕೆಯನ್ನು ಒದಗಿಸ್ತಾ ಇದ್ದೇವೆ ನಾವು ಪಶುಸಂಗೋಪನಾ ಇಲಾಖೆಯಿಂದ. ಸೊ ಎಲ್ಲ ನಾಯಿಗಳಿಗೆ ಸಹ ನಾವೀಗ ಎಲ್ಲ ಕಡೆ ನಮ್ಮ ಎಲ್ಲ ಸಂಸ್ಥೆಗಳಲ್ಲಿ, ಈಗ ಪುತ್ತೂರು ತಾಲೂಕಿನ ಎಲ್ಲ ಕಡೆ ಒಂದು ಉಚಿತ ರೇಬಿಸ್ ಲಸಿಕೆಯನ್ನು ನಾಯಿಗಳಿಗೆ ನೀಡ್ತಾ ಇದ್ದೇವೆ. ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ಬೀದಿ ನಾಯಿಗಳಿಗೆ ಲಸಿಕೆಯನ್ನು ಕೊಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಬೀದಿಗಳನ್ನು ಹಿಡ್ಕೊಂಡು ಬರಬೇಕು, ಹಿಡಿಯೋರು ಯಾರಿಲ್ಲ ಅದನ್ನು, ಅದು ಸ್ವಲ್ಪ ಸಮಸ್ಯೆ ಆಗ್ತದೆ. ಕೆಲವರು ಅದರ ಬೀದಿ ನಾಯಿಗಳ ಆರೈಕೆ ಮಾಡೋರು ಸ್ವಲ್ಪ ಜನ ಇರ್ತಾರೆ. ಈಗ ನಮ್ಮ ನಗರಸಭೆಯಲ್ಲಿ ಕೆಲವು ಜನ ಇದ್ದಾರೆ, ಅವರೆಲ್ಲ ಕೆಲವು ತರ್ತಾರೆ ಹಿಡಿದು, ಅಂಥದಕ್ಕೆ ನಾವು ಲಸಿಕೆಯನ್ನು ಮಾಡ್ತಾಯಿದ್ದೇವೆ. ಆಮೇಲೆ ಬೀದಿ ನಾಯಿಗಳ ನಿರ್ಮೂಲನೆ ಅಂದರೆ ಆ್ಯಕ್ಚುಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಇವತ್ತು ಒಂದು ಆದೇಶ ಮಾಡಿದೆ, ಎಲ್ಲ ಸ್ಥಳಾಂತರ ಮಾಡಬೇಕು ಅಂತ ಹೇಳೋ ವಿಚಾರಗಳು. ಮತ್ತು ಬೀದಿ ನಾಯಿಗಳ ನಾವು ABC ಏನು ನಾವು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ದ್ವಿಗುಣಗೊಳ್ಳದಾಗೆ ಮಾಡುವಂಥ ವಿಧಾನ, ಇದಕ್ಕೆ ಒಂದು ಈಗ ನಗರಸಭೆ ವ್ಯಾಪ್ತಿಯಲ್ಲಿ ಅಥವಾ ಎಲ್ಲೇ ಮಾಡಿದ್ರೂ ಒಂದು
ಒಂದು 100x100 ಅಡಿಯ ಒಂದು ಆಸ್ಪತ್ರೆ ಟೈಪಿನ ಒಂದು ವ್ಯವಸ್ಥೆ ಮಾಡಬೇಕು. ಬೀದಿ ನಾಯಿಯನ್ನು ಅಲ್ಲಿಗೆ ಹಿಡಿದು ತಂದು ಆಸ್ಪತ್ರೆ ಟೈಪ್ನ ವ್ಯವಸ್ಥೆ ಮಾಡಿ ಒಂದು ಟೆಂಡರ್ ಕೊಟ್ಟು ಅದನ್ನು ಹಿಡಿದು ಅಲ್ಲಿಗೆ ತಂದು ಫಸ್ಟಿಗೆ ಅದನ್ನೊಂದು ನಾವು ಸರ್ವಿಲೆನ್ಸ್ ರೂಮ್ ಅಂತ ಇರ್ತದೆ, ಅಲ್ಲಿ ಆ ನಾಯಿಗಳನ್ನ ಹಾಕಿ ಒಂದು ದಿವಸ ನೋಡಿಕೊಂಡು ಆಮೇಲೆ ಸೆಕೆಂಡ್ ಡೇ ಆಪ್ರೇಷನ್ ಎಲ್ಲ ಮಾಡಿ, ಆಪ್ರೇಷನ್ ಮಾಡಿದ ಮೇಲೆ 3 ದಿವಸ ಅದೇ ಆಸ್ಪತ್ರೆಯಲ್ಲಿ ಇಟ್ಟುಕೊಂಡು ಮತ್ತು ಎಲ್ಲಿ ಹಿಡಿದೀವಿ ಅಲ್ಲಿ ಕೊಂಡೋಗಿ ಬಿಡಬೇಕು ಅಂತ ಹೇಳೋ ಒಂದು ನಿರ್ದೇಶನ ಇರುವಂಥದ್ದು ಸರ್ಕಾರದ. ಇದು ಈ ಆಪ್ರೇಷನ್ ನಮ್ಮ ಈ ಆಸ್ಪತ್ರೆಗಳಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಬೀದಿ ನಾಯಿಗಳಿಗೆ. ನಾವು ಈಗ ಏನು ಜನರು ಸಾಕುವಂಥ ಅವರು ಮನೆಯಲ್ಲಿ ಸಾಕುವಂಥ ನಾಯಿಗಳಿಗೆ ಇಲ್ಲಿ ಮಾಡ್ತೇವೆ, ಬಟ್ ಬೀದಿ ನಾಯಿಗಳಿಗೆ ನಾವು ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ. ಯಾಕಂದರೆ ಬೇರೆ ಎನಿಮಲ್ಸ್ ಬೀದಿ ನಾಯಿ ತಂದು ಇಲ್ಲಿ ಯಾವುದೇ ಚಿಕಿತ್ಸೆ ಮಾಡಿದರೆ ಬೇರೆ ಎನಿಮಲ್ಗೆ ರೋಗಗಳು ಬರುವ ಚಾನ್ಸಸ್ ಇರೋದರಿಂದ ಇಲ್ಲಿ ಯಾವುದೇ ಮಾಡಲಿಕ್ಕೆ ನಮಗೆ ಅವಕಾಶ ಇಲ್ಲ. ಸೊ ಅದಕ್ಕೇ ಒಂದು ಸೆಪರೇಟ್ ಒಂದು ಆಸ್ಪತ್ರೆ ಟೈಪ್ನ ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳೋ ನಿರ್ದೇಶನ ಇದೆ. ಅದಕ್ಕೆ ಸ್ವಲ್ಪ ಬಜೆಟ್ಗಳ ಹಣದ ವ್ಯವಸ್ಥೆ ಬೇಕಾಗ್ತದೆ. ಈಗ ಪುತ್ತೂರು ವ್ಯಾಪ್ತಿಯಲ್ಲಿ ನಗರಸಭೆಯವರು ಸ್ವಲ್ಪ ಇನಿಷಿಯೇಷನ್ ತಗೊಂಡಿದ್ದಾರೆ ಅದರ ಬಗ್ಗೆ ಮಾಡಬೇಕು ಅಂತ ಹೇಳೋದು. ಅಂದರೆ ಸಾಧಾರಣ ನಮಗೆ ಈಗಿನ ಒಂದು ಆದೇಶದ ಪ್ರಕಾರ ಒಂದು ನಾಯಿಗೆ ಒಂದು 1650 ರೂಪಾಯಿ ಖರ್ಚು ಬೀಳ್ತದೆ. ಅದನ್ನು ಟೆಂಡರ್ ಕರಿಬೇಕು, ನಾಯಿನ ಹಿಡಿಬೇಕು, ಹಿಡಿದು ಹಾಸ್ಪಿಟ್ಲಿಗೆ ತರಬೇಕು, ತಂದು ಅಲ್ಲಿ ಚಿಕಿತ್ಸೆ ಅದನ್ನು ಸರ್ವಿಲೆನ್ಸ್ ಮಾಡಿ ಆಮೇಲೆ ಅದು ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿ ಮತ್ತು ವಾಪಸ್ ಒಂದು 3 ದಿವಸ ಪೋಸ್ಟ್ ಆಪರೇಟಿವ್ ಕೇರ್ ತಗೊಂಡು ಎಲ್ಲಿ ಹಿಡಿದೀವಿ ಅಲ್ಲಿ ಕೊಂಡೋಗಿ ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಈ ಒಂದು ಇದಕ್ಕೆ ಸರ್ಕಾರದ ಆದೇಶ ಪ್ರಕಾರ 1650 ರೂಪಾಯಿ ಒಂದು ನಾಯಿಗೆ. ಇದನ್ನು ಆ್ಯಕ್ಚುಲಿ ನಗರಸಭೆ ವ್ಯಾಪ್ತಿಯವರು ನಗರಸಭೆಯವರು ಮಾಡಬೇಕಾದದ್ದು ಅಥವಾ ಪಂಚಾಯತ್ ವ್ಯಾಪ್ತಿಯವರು ಪಂಚಾಯತ್ನವ್ರು ಮಾಡಬೇಕು ಅಂತ ಈಗಿನ ನಿರ್ದೇಶನ ಆ ಥರ ಇದೆ. ಅದಕ್ಕೆ ನಮಗೆ ಫ್ರೀಯಾಗಿ ಸರಬರಾಜಿದೆ ಇಲಾಖೆಯಲ್ಲಿ. ಸೊ ಎಲ್ಲ ನಾಯಿಗಳಿಗೂ ಆಲ್ಮೋಸ್ಟ್ ನಾವೊಂದು 95% ಕವರ್ ಮಾಡಿದ್ದೇವೆ ನಾವು ಈಗ ಇಲಾಖೆ ವತಿಯಿಂದ. ಈಗ ಪುತ್ತೂರು ತಾಲೂಕು ಸಂಬಂಧಪಟ್ಟಾಗೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಈ ಲಸಿಕೆಯನ್ನು ಏರ್ಪಡಿಸಿದ್ದೇವೆ. ಅದಕ್ಕೆ ಗ್ರಾಮ ಪಂಚಾಯತ್ನ ಸಹಕಾರ ಸಹ ನೀಡಿದ್ದಾರೆ. ಬೀದಿ ನಾಯಿಗಳ ಸಮಸ್ಯೆಗೆ ಜನರ ಪ್ರತಿಕ್ರಿಯೆ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ತುಂಬ ಜನ ಬೀದಿ ನಾಯಿಗಳಿಗೆ ಯಾವ ರೀತಿಯಾಗಿ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡ್ಬೋದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇದರ ಜೊತೆಗೇನೆ ಸರ್ಕಾರದ ಜೊತೆಗೆ ನಗರಸಭೆಯ ಜೊತೆಗೆ ಕೈಜೋಡಿಸಿಕೊಂಡು ಮಾಡಬೇಕಾದಂತಹ ಅಗತ್ಯ ಕ್ರಮಗಳ ಬಗ್ಗೆ ಕೂಡ ತಿಳಿಸಿರುವಂಥದ್ದು. ಬೀದಿ ನಾಯಿಗಳು ನಮ್ಮ ಪುತ್ತೂರು ಭಾಗದಲ್ಲಿ ಅದೆಷ್ಟೋ ಜನರಿಗೆ ಕಚ್ಚಿದೆ. ಆದರೆ ನಾವು ಇವತ್ತು ಒಂದಿಷ್ಟು ಜನರನ್ನು ಮಾತ್ರ ಮಾತನಾಡಿಸಿದ್ವಿ. ಬಟ್ ನಾಯಿಗಳಿಂದ ನಾವು ಕೂಡ ಜಾಗೃತರಾಗಿರಬೇಕು. ನಾಯಿಗಳು ಜಾಸ್ತಿಯಾಗಿ ಇದೆ ಅಂತ ಹೇಳಿದಾಗ ಜಾಗೃತರಾಗಿರಬೇಕಾಗಿರೋದು ನಮ್ಮ ಕರ್ತವ್ಯ. ಇನ್ನು ಶ್ವಾನ ಪ್ರೇಮಿಗಳಿಗೆ ಕೂಡ ನಾವು ಕಿವಿಮಾತನ್ನು ಕೊಡಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಮಾತನಾಡಿದಂತಹ ತುಂಬ ಜನ ಹೇಳಿದ್ರು ಕೂಡ ಶ್ವಾನ ಪ್ರೇಮಿಗಳು ಕೂಡ ನಾಯಿಗಳಿಗೆ ಊಟ ಹಾಕುವಂಥ ಸಂದರ್ಭದಲ್ಲಿ ಕೂಡ ಗಮನ ಹರಿಸಬೇಕು ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ಯಾವುದಾದ್ರೂ ಒಂದೇ ಜಾಗದಲ್ಲಿ ಊಟವನ್ನು ಹಾಕೋ ರೀತಿಯ ವ್ಯವಸ್ಥೆಯನ್ನು ಮಾಡಿದರೆ ಸೂಕ್ತ ಅನ್ನುವಂತಹ ಪ್ರತಿಕ್ರಿಯೆ ಕೂಡ ಬಂದಿರುವಂಥದ್ದು. ಹಾಗಾಗಿ ಬೀದಿ ನಾಯಿಗಳ ಹಾವಳಿ ಇದೆ ಅಂತ ಹೇಳಿದರೆ ಜಾಗೃತರಾಗಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.